ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೆದಂಥ ಹೋರಾಟಗಳು ಅಷ್ಟಿಷ್ಟಲ್ಲ, ಬಹಳ ಹೋರಾಟಗಳು ನಡೆದಿದ್ದಾವೆ. ಅದರ ಅರ್ಥ ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿಗಳು ಹೈವೇ ಅಂತ ಅನ್ನೋದೇನಿದೆ, ಬಹಳ ಮುಖ್ಯವಾಗಿ ಹೊರ ಊರುಗಳಿಂದ ನಮ್ಮನ್ನು ಸಂಪರ್ಕ ಮಾಡುವಂಥ ರಸ್ತೆಗಳ ಬಗೆಗೆ ಬಹಳಷ್ಟು ತಾತ್ಸಾರ ಭಾವನೆಗಳಿವೆಯೇ ನಮ್ಮ ಸರ್ಕಾರಗಳಿಗೆ ಅನ್ನೋದು. ಈ ರೀತಿಯ ತಾರತಮ್ಯ ಯಾಕೆ ನಮ್ಮ ಜಿಲ್ಲೆಯ ಬಗೆಗೆ ಅಥವಾ ತುಳುನಾಡಿನ ಬಗೆಗೆ, ಕರಾವಳಿಯ ಬಗೆಗೆ ಅನ್ನುವಂಥದ್ದು. ಹಾಗಾಗಿ ಹೋರಾಟಗಳು ನಡೆದಾಗ ಆದ್ರೂ ಕೂಡ ಈ ರೀತಿಯಾದಂಥ ಕಿರಿಕಿಗಳಿಗೆ ಬ್ರೇಕ್ ಬೀಳಬಹುದೇ ಅಂತ ಅನ್ನುವಂಥದ್ದು. ಬಹುಶಃ ಈಗ ಇವತ್ತು ನಡೆದಂಥ ಹೋರಾಟ ನಿನ್ನೆ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೆವು. ಸೊ ಆ ಹಿನ್ನೆಲೆಯಲ್ಲಿ ಪಾದಯಾತ್ರೆ ನಡೆದಿದೆ. ಸುಮಾರು 500-700ಕ್ಕೂ ಮಿಕ್ಕಿದ ಜನ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಭೇದ ಮರೆತು ಈ ಒಂದು ಪಾದಯಾತ್ರೆಯಲ್ಲಿ ಜನ ಭಾಗವಹಿಸುವುದು ಕಂಡರೆ ಖಂಡಿತವಾಗಿಯೂ ಕೂಡ ಸರ್ಕಾರಗಳ ನೀತಿಗಳ ವಿರುದ್ಧ ಮತ್ತು ಕರಾವಳಿಯ ಬಗೆಗಿನ ತಾರತಮ್ಯ ನೀತಿಗಳ ವಿರುದ್ಧ ಮತ್ತು ಈ ಕೇಂದ್ರ ಸರ್ಕಾರದ ಈ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಏನಿದೆ ಅದರ ಒಂದು ರೀತಿಯ ತಾತ್ಸಾರ ಭಾವನೆ ವಿರುದ್ಧ ಬಹಳಷ್ಟು ದೊಡ್ಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟ. ಸೊ ಎಲ್ಲಿವರೆಗೆ ಹೋಗಬಹುದು ಅಂತ ಅನ್ನೋದು ಅಂದರೆ ಈ ಹೋರಾಟಗಳ ನಂತರ ಆದ್ರೂ ಕೂಡ ಎಚ್ಚೆತ್ತುಕೊಂಡಾರೆ, ಬಹಳ ವೇಗವಾಗಿ ನಮ್ಮ ಕಾಮಗಾರಿ ನಡೆದಿದೆ, ಇದು ಮುಂದೆ ನೋಡಬೇಕಾಗಿದೆ. ಈ ಬಗೆಗೆ ನನ್ನ ಜೊತೆಗೆ ಚರ್ಚೆ ಮಾಡಲಿಕ್ಕಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಪೊರೇಟರ್ಗಳು ಆದಂಥ ಮತ್ತು ಹೋರಾಟದಲ್ಲಿ ಇವತ್ತು ಭಾಗಿಯಾಗಿದ್ದಂಥ ಪುರುಷೋತ್ತಮ್ ಚಿತ್ರಾಪುರ ಅವರಿದ್ದಾರೆ. ಜೊತೆಗೆ ಡಿವೈಎಫ್ಐ ಮುಖಂಡರು, ಅದೇ ರೀತಿಯಲ್ಲಿ ಹೋರಾಟದ ಪ್ರಮುಖ ರೂವಾರಿಯನ್ನು ಹೊತ್ತಂಥ ಇಮ್ತಿಯಾಜ್ ಕೂಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ ಕೂಡ. ಓಕೆ, ಇಮ್ತಿಯಾಜ್ ಅವರೇ, ಹೇಗಿತ್ತು ಇವತ್ತಿನ ಪಾದಯಾತ್ರೆಯಲ್ಲಿ ಜನರ ಭಾಗವಹಿಸಿಕೆ, ಯಾವ ರೀತಿಯಲ್ಲಿತ್ತು? ನಮ್ಮ ನಿರೀಕ್ಷೆಗೂ ಮೀರಿದಂತಹ ರೀತಿಯಲ್ಲಿ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಕರೆಗೆ, ಟೋಲ್ ವಿರೋಧಿ ಹೋರಾಟ ಸಮಿತಿಯ ಕರೆಗೆ ಒಳ್ಳೆ ರೀತಿಯ ಸ್ಪಂದನೆ ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ, ಸಂಘಟನೆಗಳಿಂದ ಸಿಕ್ಕಿದೆ. ಇದು ಈ ರೀತಿಯ ಒಂದು ನಿರೀಕ್ಷೆ ಮೀರಿದಂತಹ ಬೆಂಬಲ ಸ್ಪಂದನೆ ಸಿಗಲಿಕ್ಕೆ ಕಾರಣ ಇರುವಂಥದ್ದು ನಾವು ವ್ಯವಸ್ಥಿತ ರೀತಿಯಲ್ಲಿ ಈ ಒಂದು ಆರ್ಗನೈಸಿಂಗ್ ಮಾಡಿರುವಂಥದ್ದು ಮತ್ತು ಅಷ್ಟೇ ಒಂದು ಸಮಸ್ಯೆಯು ಕೂಡ ಇರುವಂಥದ್ದು. ಹೆದ್ದಾರಿಯಲ್ಲಿ ಗುಂಡಿ ಇರುವಂಥದ್ದು, ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡುವಂಥದ್ದು, ಇದು ಎರಡೂ ಕೂಡ ಜೊತೆಯಾಗಿ ಇವತ್ತಿನ ಹೋರಾಟವನ್ನ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಆಗಿದೆ. ಮತ್ತು ಮುಂದಿನ ಹಂತದ ಹೋರಾಟಗಳಿಗೆ ಇವತ್ತು ಬಂದಿರತಕ್ಕಂತ ಜನ ಬೆಂಬಲ ಏನಿದೆ ಅದು ಖಂಡಿತವಾಗಿಯೂ ಈ ಟೋಲ್ ಅಕ್ರಮ ಟೋಲ್ ಏನಿದೆ ಸುರತ್ಕಲ್ಲಿದು ಅದು ಮುಚ್ಚುವ ತನಕದ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನ ಕೊಡುವಂತ ರೀತಿಯಲ್ಲಿ ಆ ಮಠ ಬಿಸಿಲಿಯೂ ಕೂಡ ಜನರು ಕೂಳೂರಿನಿಂದ NIT ಟೋಲ್ ಗೇಟ್ ವರೆಗೆ 11 ಕಿಲೋಮೀಟರ್ ದಾರಿ ಉದ್ದಕ್ಕೂ ಹೆಜ್ಜೆ ಹಾಕಿ ಬಂದಿರುವಂತದ್ದು. ಅದರಲ್ಲೂ ಸಣ್ಣ ಪ್ರಾಯದ ಜನರಿಂದ ಹಿಡಿದು, ಯುವಕರಿಂದ ಹಿಡಿದು ವಯೋವೃದ್ಧರ ತನಕ ನಡೆದಿರತಕ್ಕಂಥದ್ದು ಖಂಡಿತವಾಗಿ ನಮಗಂತೂ ವಿಶೇಷವಾಗಿ ಸ್ಫೂರ್ತಿಯನ್ನು ಕೊಟ್ಟಿದೆ. ಮತ್ತು ಈ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಲಿಕ್ಕೆ ಈ ರೀತಿಯ ಒಂದು ಜನ ಬೆಂಬಲ ನಮಗೆ ಖಂಡಿತವಾಗಿ ಪ್ರೇರಣೆಯನ್ನು ಕೊಟ್ಟಿದೆ. ಈ ಒಂದು ಸಂಖ್ಯೆ ಸಾಕಷ್ಟು ಇತ್ತು ಅಂತ ಅನ್ನೋದ, ಇನ್ನೂ ಜಾಸ್ತಿ ಬರ್ಬೋದಾಗಿತ್ತ? ಜನರ ಬೆಂಬಲ ನೋಡುವಾಗ ಹೇಗೆ ಅನಿಸುತ್ತೆ? ಇಲ್ಲ, ನಾವು ನಮ್ಮ ನಿರೀಕ್ಷೆಗಿಂತ ಮೀರಿ ಜನ ಬಂದಿದ್ದಾರೆ. ಮತ್ತೆ ನಾವು ಎಲ್ಲೂ ಕೂಡ ಜನರನ್ನ ನೀವು ಕೆಲಸವನ್ನ ಸ್ಥಗಿತಗೊಳಿಸಿ ಅಥವಾ ಸಾರಿಗೆ ವಿಭಾಗದಿಂದ ಬಂದಿರತಕ್ಕಂಥವರಲ್ಲಿ ನಿಮ್ಮ ಬಸ್ ನೌಕರರಿರ್ಬೋದು, ಬಸ್ ಮಾಲಕರು ಬಂದಿದ್ದಾರೆ, ಲಾರಿ ಮಾಲಕರು ಬಂದಿದ್ದಾರೆ, ಅವರೆಲ್ಲ ಬಸ್ ಲಾರಿಯನ್ನು ಬಂದ್ ಮಾಡಿ ಭಾಗವಹಿಸಿ ಅಂತ ನಾವು ಎಲ್ಲಿಯೂ ಕರೆ ಕೊಟ್ಟಿಲ್ಲ. ಅನುಕೂಲಕ್ಕೆ ತಕ್ಕಂತೆ ಭಾಗವಹಿಸಿ ಅನ್ನುವಂಥದ್ದು ಹೇಳಿದ್ದೇವೆ. ಮತ್ತು ಅದರಲ್ಲಿ ಹೆಚ್ಚಿನವರು ಕೂಳೂರಲ್ಲಿ ಆರಂಭವಾದ, ಕೆಲವರು ಮಧ್ಯದಿಂದ ಹೋಗಿದ್ದಾರೆ, ಮಧ್ಯದಿಂದ ಸೇರ್ಕೊಂಡಿದ್ದಾರೆ. ಈ ರೀತಿ ನಮಗೆ ಒಟ್ಟು ನಮ್ಮ ನಿರೀಕ್ಷೆ ಏನಂದ್ರೆ, ಒಟ್ಟು ನಡೆದಾಡ್ಲಿಕ್ಕೆ ಪಾದಯಾತ್ರೆಯಲ್ಲಿ 600-700 ಜನ ನಡೆದಿದ್ರು. ಅದರ ಅರ್ಥ ಅಂದ್ರೆ ಮಧ್ಯದಲ್ಲಿ ಹೋಗಿ ಕೂಡ 1000ಕ್ಕಿಂತ ದಾಟಿದ ಜನಗಳು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಪುರುಷೋತ್ತಮ್ ಚಿತ್ರಪ್ಪ ಅವರೇ, ಈ ಹೋರಾಟ ನೋಡುವಾಗ ಬಹಳ ತಡವಾಯಿತು ಅಂತ ಅನಿಸೋದಿಲ್ವಾ? ನಾವು ಯಾವತ್ತೂ ಇದನ್ನು ಮಾಡಬೇಕಿತ್ತು. ನಿಮ್ಗೆ ಗೊತ್ತಿರ್ಬೋದು, ಪಡಂಬೂರಿನಲ್ಲಿ ಮೊದಲು ಇವರು ಟೋಲ್ ಗೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆಗ ಕೆಲವು ಮಂದಿ ಮಾಡಿದಂಥ ಪ್ರತಿಭಟನೆಗೆ ಇವ್ರ ಬಗ್ಗೆ ಸ್ವಲ್ಪ ಮುಂದೆ ಹೋದರು. ಅಲ್ಲಿ ಮತ್ತೆ ಇನ್ನೊಂದು ಪ್ರತಿಭಟನೆ ಆಯಿತು, ಇನ್ನೂ ಮತ್ತೆ ಅದಕ್ಕೆ ಮುಂದೆ ಬಹುಶಃ ಸುರತ್ಕಲ್ಲಲ್ಲಿ ಮಾಡೋದು ಅಂತ ಇತ್ತು. ಅಲ್ಲಿಂದ ಮತ್ತೆ ಇನ್ನೊಂದು ಪ್ರತಿಭಟನೆ ಆಗ್ತದೆ ಅಂತ ಅನ್ನೋದು ಗೊತ್ತಾಯಿತು, ಮತ್ತೆ ಮುಂದೆ ಹೋದರು. ಕೊನೆಯ ಅಲ್ಲಿ ಹಾಕುವಂಥ ಪ್ರತಿಭಟನೆಯಲ್ಲಿ ಅಲ್ಲಿ ಅವ್ರು ಪಾಲ್ಗೊಳ್ಳಿಲ್ವೋ ಅಥವಾ ಏನೋ ಗೊತ್ತಿಲ್ಲ. ಅಂತೂ ಬಹಳ ವರ್ಷಗಳ ನಂತರ ಇದು ಈ ರೀತಿಯಾದಂಥ ಪ್ರತಿಭಟನೆ, ಆವತ್ತೇ ಈ ರೀತಿಯಾದಂಥ ಇಷ್ಟೇ ಉಗ್ರವಾದಂಥ ಹೋರಾಟ ಇರ್ತಿದ್ರೆ ಬಹುಶಃ ಟಾಲ್ಗೇಟ್ ಆಗ್ತಾ ಇರಲಿಲ್ಲ ಅನ್ನೋದು.
ಇವಾಗ 3 ವರ್ಷದ ಮೊದಲು NMPT ಹತ್ತಿರ ಏನು ಟೋಲ್ ಗೇಟ್ ಮಾಡಬೇಕು ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಿರ್ಧಾರ ಮಾಡಿದ್ದು ಸರಿ. ಅದಕ್ಕೋಸ್ಕರ ಅವರು ಕಾಂಕ್ರೀಟ್ ರಸ್ತೆಯನ್ನೆಲ್ಲ ಅಲ್ಲಿ ಹಗಲ ಮಾಡಿ ಪ್ಲಾಟ್ಫಾರ್ಮ್ ಎಲ್ಲ ನಿರ್ಮಿಸಿದ್ರು. ಆಗ ಅಲ್ಲಿ ಸ್ಥಳೀಯರ ಸ್ವಲ್ಪ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ ಕೈಗಾರಿಕೋದ್ಯಮಿಗಳು, ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುವವರು, MCF ಹೋಗುವ ಕಾರ್ಮಿಕರು, KIOCLಗೆ ಹೋಗುವಂಥವರು, ಅದೇ ರೀತಿ NMPT ಕಾರ್ಮಿಕರು, ಇದು ಅವರು ನಮಗೆ ಡ್ಯೂಟಿಗೆ ಹೋಗ್ತಿರುವಾಗ ನಾವು ಪುನಃ ಟೋಲ್ ಕೊಟ್ಟು ಹೋಗುದಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಆವಾಗ ಅದನ್ನು ಮುಖಕ್ಕೆ ಅವರು ಸ್ಥಳಾಂತರ ಮಾಡಿದ್ರು. ಯಾಕಂತ ಹೇಳಿದ್ರೆ ಟೋಲ್ ಗೇಟ್ ಮಾಡುವುದು ತಪ್ಪು ಅಂತ ನಾವು ಹೇಳುದಿಲ್ಲ. ಒಳ್ಳೆಯ ರೀತಿಯ ಸರ್ವಿಸ್ ಕೊಟ್ರೆ ಅಥವಾ ಒಳ್ಳೆಯ ರೀತಿಯ ಸವಲತ್ತು ಸೌಕರ್ಯ ಕೊಟ್ರೆ, ಸುಸಜ್ಜಿತ ವೈಜ್ಞಾನಿಕವಾದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿಕೊಟ್ರೆ ಟೋಲ್ ಕಟ್ಟಲಿಕ್ಕೆ ಯಾರು ಕೂಡ ತಯಾರಿದ್ದಾರೆ. ಇವಾಗ ನಾವು ಮಂಗಳೂರಿಂದ ಬ್ಯಾಂಗ್ಳೂರಿಗೆ ವೆಹಿಕಲ್ ಮುಖಾಂತರ ಹೋಗ್ತೀವಿ. ಹಾಸನದಿಂದ ಟೋಲ್ ವೇಸ್ಟ್ ಪ್ರಾರಂಭ ಆಗ್ತದೆ. ಅಲ್ಲಿ ಟೋಲ್ ಕಟ್ಟಲಿಕ್ಕೆ ನಮಗೇನು ಮುಜುಗರ ಆಗುವುದಿಲ್ಲ. ಒಳ್ಳೆಯ ರೀತಿಯ ರಸ್ತೆ ಕೊಟ್ಟಿದ್ದಾರೆ, ನಾವು ಟೋಲ್ ಕೊಟ್ಟೆ ಹೋಗ್ತೇವೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇರ್ಕಾನ್ ಮುಖಾಂತರ ಏನು ಬಿಸಿ ರೊಟ್ಟು ಮುಖ ಮಾಡಿದ್ದಾರೆ, ಅದು ನಮಗೆ ರಾಷ್ಟ್ರೀಯ ಹೆದ್ದಾರಿ ಅಂತ ಫೀಲೇ ಆಗ್ತಾ ಇಲ್ಲ. ಅಂಥದಕ್ಕೆ ನಾವು ಯಾಕೆ ಟೋಲ್ ಕಟ್ಟಬೇಕು ಅಂತ ಜನರ ಭಾವನೆ ಇದೆ. ಒಂದು ರೀತಿಯ ಸುಸಜ್ಜಿತವಾದ ಒಂದು ಸರ್ವಿಸ್ ರಸ್ತೆ, ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ ಅಂತ ಅವರು ಮಾಡಿದ್ರೆ ಟೋಲ್ ತಕೊಂಡ್ರೆ ಅದಕ್ಕೆ ಟೋಲ್ ಕಟ್ಟಲಿಕ್ಕೆ ಜನ ತಯಾರಿದ್ದಾರೆ. ಇವಾಗ ಆಗ ಏನಾಗಿತ್ತು ಅಂದ್ರೆ ನವಯುಗದವರದ್ದು ಏನು ಮುಕ್ಕ ಟು ಕುಂದಾಪುರ್ ಮತ್ತೆ ಪಂಪೆಲ್ ಟು ತಲ್ಪಾಡಿ ಅದು ಆಗ್ಲಿಲ್ಲ. ಬರೀ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಕಾನ್ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿತ್ತು. ಅದಕ್ಕೆ ಟೋಲ್ ಮಾಡುವಾಗ ಟೋಲ್ ಆಗ ಕಟ್ತಾ ಇದ್ರು ಜನರು. ಬಟ್ ಸ್ಥಳೀಯವಾಗಿ ಪ್ರತಿಭಟನೆ ಆಯಿತು. ಬಟ್ ಸ್ಥಳೀಯ KN19 ರಿಜಿಸ್ಟ್ರೇಷನ್ ಇದ್ದ ವಾಹನಗಳಿಗೆ ಟೋಲ್ ನಿಂದ ವಿನಾಯಿತಿ ನೀಡಿದ್ರು. ಆದ್ರೆ ಈಗ ಹೆಜಮಾಡಿಯಲ್ಲಿ ಒಂದು ಟೋಲ್ ಆಗಿದೆ. ಇವಾಗ ಹಾಸನದಿಂದ ಒಬ್ಬರು ಫ್ರೆಂಡ್ ಹೇಳ್ತಾರೆ, ಸರ್ ನನ್ನ ಮಗ ಮಣಿಪಾಲದಲ್ಲಿ MBBS ಕಲಿತಾ ಇದ್ದಾನೆ, ನಾನು ಮಗನನ್ನು ನೋಡ್ಬೇಕು ಬಂದಾಗ ಇಲ್ಲಿ BC ರೋಡಲ್ಲಿ ಒಮ್ಮೆ ಟೋಲ್ ಕಟ್ಟಬೇಕು, ಆನಂತರ ನಿಮ್ಮ ಸುರತ್ಕಲ್ NITK ಹತ್ರ ಒಮ್ಮೆ ಟೋಲ್ ಕಟ್ಟಬೇಕು, ಅದು ಬಿಟ್ಟು 9 ಕಿಲೋಮೀಟರ್ ನಂತರ ಪುನಃ ಹೆಜಮಾಡಿಯಲ್ಲಿ ಟೋಲ್ ಕಟ್ಟಬೇಕು. ನಾನು ಒಂದು 3 ಟೋಲ್ ಒಂದು 100 ಕಿಲೋಮೀಟರ್ ಒಳಗೆ 100 ಟೋಲ್ ಕಟ್ಟುವುದಂತ ಹೇಳಿದ್ರೆ ಅದು ಸರಿಯಲ್ಲ ಅಂತ ಅವರ ಭಾವನೆ. ಅದು ಕೂಡ ಟೋಲ್ ಕಟ್ಬೋದು ಸರ್ ನಾವು, ಆದ್ರೆ ನಿಮ್ಮ ರಸ್ತೆನೇ ಸರಿಯಾಗ್ಲಿಲ್ಲಲ್ಲ. ಯಾವುದೋ ಹಳ್ಳಿಯ ರಸ್ತೆಯಲ್ಲಿ ಹೋದಾಗ ಆಗ್ತದೆ, ನಮಗೆ ರಾಷ್ಟ್ರೀಯ ಹೆದ್ದಾರಿ ಎಂಬುದು ಫೀಲಿಂಗ್ ಆಗ್ತಾ ಇಲ್ಲ, ಅದು ಬಿಸಿ ರೊಟ್ಟು ಮುಖ ಅಂತ ಹೇಳ್ತಾರೆ ಅವರು. ಸರ್, ಈಗ ನೀವು ಹೇಳುವಂಥ ಮಾತಿಗೆ ನಾನೊಂದು ನಡುವೆ ಬ್ರೇಕ್ ಹಾಕ್ಕೊಂಡು ಒಂದು ನನಗೆ ತಿಳಿದಿರುವಂಥ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಅಂದರೆ ನೀವು ಹೇಳಿರುವಂಥದ್ದು ಟೋಲ್ ಗೇಟ್ಗಳಿಗೆ ಕಟ್ಟುವುದರ ಬಗ್ಗೆ ಜನರಿಗೆ ಏನೂ ಇದಿಲ್ಲ, ಅದು ಸರಿಯಾದಂಥ ರೀತಿಯಲ್ಲಿ ರಸ್ತೆ ಅವರು ಒಳ್ಳೆ ರಸ್ತೆ ಕೊಟ್ಟರೆ ನಾವು ಕಟ್ಟಬಹುದು ಅಂತ ಅನ್ನುವಂಥದ್ದು. ಆದರೆ ಇದೇ ಪ್ರಶ್ನೆ ಇರುವಂಥದ್ದು. ಎರಡು, ಒಂದು ನೀವು ಹೇಳಿದಂಥ ಇರ್ಕಾನ್ ಮಾಡಿದಂಥ ರಸ್ತೆ ಏನಿದೆ ಅದು ನನಗೆ ಈಗಲೂ ಕೂಡ ನೆನಪಿದೆ. ಆಸ್ಕರ್ ಫರ್ನಾಂಡಿಸ್ ಇರುವಾಗ ಅವರು ಕೂಡ ಹೇಳಿದರೆ ಇದು ಸರಕಾರದ ರಸ್ತೆ, ಇದು ಬಂದರು ನಗರವನ್ನು ಸೇರಿಸುವಂಥ ರಸ್ತೆ, ಕೊಚ್ಚಿನ್ ಮತ್ತು ಮಂಗಳೂರು ನಿರ್ಮಾಣ ಆಗ್ತಾ ಇದೆ, ಇದಕ್ಕೆ ಯಾವುದೇ ಟೋಲ್ ಗೇಟ್ಗಳು ಇರುವುದಿಲ್ಲ ಅಂತ ಅನ್ನೋದು ಒಂದು. ಇಲ್ಲಿ ಯಾರಿಗೂ ಗೊತ್ತಿಲ್ಲದೆ ಟೋಲ್ ಗೇಟ್ ಮಾಡಿದರು, ಆಗ ಜನ ಮಾತಾಡಿದರು. ಇನ್ನೊಂದು ಈಗ ಇರುವಂಥ 2 ಟೋಲ್ ಗೇಟ್ಗಳನ್ನು ಒಪ್ಪಿಕೊಳ್ಳೋಣ, ಅವರು ಅಧಿಕೃತವಾಗಿ ಹೇಳಿದ್ದಾರೆ. ಅಂದರೆ ನಾವು ಟೋಲ್ ಗೇಟ್ ಮಾಡ್ತೇವೆ, ಈ ರಸ್ತೆ ಇದು ಖಾಸಗಿಯಾಗಿ ಮಾಡುವಂಥದ್ದು ಅಂತ ಹೇಳಿ BOT ಪ್ರಾಜೆಕ್ಟ್. ಸೊ ಇದನ್ನು ಒಪ್ಪಿಕೊಂಡರು ನಿನ್ನೆ ಕೂಡ ಒಂದು ಚರ್ಚೆಯಲ್ಲಿ ಒಂದು ಪ್ರಸ್ತಾವ ಬಂದಿದ್ದು, ಹಾಗಿದ್ರೆ ನಾವು ರೋಡ್ ಟ್ಯಾಕ್ಸ್ ಯಾಕೆ ಕಟ್ಟೋದು? ನಾವು ಈ ಬೇರೆ ಬೇರೆ ಟ್ಯಾಕ್ಸ್ಗಳ ಮೂಲಕ ಇವರಿಗೆ ನಾವು ಕಟ್ತಾ ಇದ್ದೇವಲ್ಲ, ಅದರಿಂದ ಇವರು ರಸ್ತೆ ನಿರ್ಮಾಣ ಮಾಡಬೇಕಲ್ವಾ? ಹಾಗಿದ್ರೆ ಟೋಲ್ ಗೇಟ್ ಮೂಲಕ ಇವರು ಹಣವನ್ನು ಸಂಗ್ರಹ ಮಾಡೋದಾಗಿದ್ರೆ ಇವರಿಗೆ ಯಾವ ಅಧಿಕಾರ ಇದೆ ಅಂತ ಅನ್ನೋದು. ಹಾಗಾದ್ರೆ ರಸ್ತೆಯ ಅಧಿಕಾರ ಇರೋದು ನಾನು ಯಾರು ಹಣ ಕೊಟ್ಟು ತೆತ್ತು ಪ್ರಯಾಣ ಮಾಡ್ತೇನೆ ನನಗೆ ಮತ್ತು ಆ ಕಂಪನಿಗೆ. ಸರ್ಕಾರಕ್ಕೆ ಏನಿದೆ? ಸರ್ಕಾರ ಯಾಕೆ ಬರಬೇಕು ಇಲ್ಲಿ? ನಾವು ಮಾಡೋಣ, ಒಂದು ಕಂಪನಿಗೆ ನಾವು ಹಣ ಕೊಡೋದು, ರಸ್ತೆ ಮಾಡೋದು, ನಾವು ಅಲ್ಲಲ್ಲಿ ಟೋಲ್ ಗೇಟ್ಗಳಿರುತ್ತೆ, ಅಲ್ಲಿ ಹಣ ಕೊಟ್ಟು ನಾವು ಹೋಗ್ತೇವೆ. ಸರ್ಕಾರ ಯಾಕೆ ಇರಬೇಕು? ನಮಗೆ MP ಆಗಿರಬೇಕು. ಈ ಪ್ರಶ್ನೆ ಬಗ್ಗೆ ಮತ್ತೆ ನಾನು ಮಾತಾಡ್ತೇನೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದೀಗ ನಮ್ಮ ಜೊತೆಗೆ ಈ ಸಂವಾದದಲ್ಲಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಅವರು ಕೂಡ ಸೇರ್ಕೊಂಡಿದ್ದಾರೆ. ಜಿತೇಂದ್ರ ಅವರೇ, ಬಹುಶಃ ಈ ಹಿಂದಿನ ಎಲ್ಲ ಪ್ರತಿಭಟನೆಗಳು ಗಮನಿಸಿದರೆ ಇದೊಂದು ಬಹುತೇಕ ಒಂದು ಯಶಸ್ವಿ ಒಂದು ಪ್ರತಿಭಟನೆ ಅಂತ ಅನ್ಬೋದು. ಆದರೆ ಹೈವೇ ಕಿರಿಕಿಗೆ ಬ್ರೇಕ್ ಬಿದ್ದೀತಾ ಅಂತ? ಇದು ಏನು ಟೋಲ್ ಎನ್ನುವಂಥದ್ದು ನಾವು ಆರಂಭದಿಂದಲೇ ಟೋಲ್ನ ಬಗ್ಗೆ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ಗಳನ್ನ ಲೆಕ್ಕಾಚಾರ ನೋಡಿದರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್, ಒಂದು ಬೆಂಕಿ ಪೆಟ್ಟಿಗೆ ಗಡ್ಡಿಯಿಂದ ಹಿಡಿದು ನಾವು ಏನು ಸೂಜಿ ಪಿನ್ನಿಂದ ಹಿಡಿದು ನಾವು ಊಟ ಮಾಡೋ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಅದರ ಮೇಲೆ ನಮ್ಮ ವಾಹನದಕ್ಕೆ ಪುನಃ ಟ್ಯಾಕ್ಸ್ ಹಾಕ್ತಾರೆ. ಈಗಂತೂ 3 ವರ್ಷದ ಇನ್ಶೂರೆನ್ಸ್ ಟ್ಯಾಕ್ಸ್ ಹೇಳಿ ಏನು ಒಂದು ಯಾರೋ ಮೊನ್ನೆ ಹೇಳ್ತಾ ಇದ್ರು, ಒಂದು ಬುಲೆಟ್ ತಗೊಂಡ್ರೆ ಮಾರೆ 37,000 ನಮಗೆ ಟ್ಯಾಕ್ಸ್ ಬರ್ತದೆ ಇವ್ರದೆಲ್ಲ ಸೇರಿ.
ಅಂದ್ರೆ ಅಂತಹ ಟ್ಯಾಕ್ಸ್ ಅನ್ನ ಎಲ್ಲಾ ಕಡೆಯಿಂದ ಏನು ಹಿಂಡಿ ಹಿಪ್ಪೆ ಮಾಡುವಂತ, ಅದರಲ್ಲೂ ಈ ಈ ಶ್ರೀಮಂತರಿಗೆ ಏನು ಹೆಚ್ಚು ಸಮಸ್ಯೆ ಆಗುದಿಲ್ಲ, ಅತಿ ಗರ್ಭ ಶ್ರೀಮಂತರಿಗೆ, ಮತ್ತೆ ಅತಿ ಬಡವರಿಗೆ ಏನು ಸಮಸ್ಯೆ ಆಗಲ್ಲ. ಈ ಮಧ್ಯಮ ವರ್ಗದಲ್ಲಿರುವಂತಹ ಅಥವಾ ಬಡ ಮಧ್ಯಮ ವರ್ಗದಲ್ಲಿರುವಂತಹ ಬಹುತೇಕ ದೇಶದಲ್ಲಿ ಅತಿ ಹೆಚ್ಚು ಇರುವಂತಹ ಜನರಿಗೆ ಇದರದಂತಹ ನೋವು ಅಥವಾ ಪೆಟ್ಟು ತುಂಬಾ ಬೀಳ್ತದೆ. ಯಾಕಂದ್ರೆ ಏನು ವಾಹನಗಳನ್ನು ಬಳಸದೇ ಇರುವಂತೆ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ ನೀವು ವಾಹನ ಬಳಸಬೇಡಿ ಅಂತ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಅಂತಹ ಕಾಲದಲ್ಲಿ ಅಂದ್ರೆ ರೇಟ್ ಜಾಸ್ತಿ ಆದ್ರೆ ಫೋನ್ ಬಳಸಬೇಡಿ ಅಂತಹ ಒಂದು ಮಾತುಗಳನ್ನ ಹೇಳುವಂತ ಬೀರ್ತಾರೆ. ಅದು ಅದು ಏನು ಪ್ರಾಕ್ಟಿಕಲ್ ಅಲ್ಲ, ಮತ್ತೆ ಅದು ಅತಿರೇಕ. ಸೊ ಇಂತಹ ಸಂದರ್ಭದಲ್ಲಿ ಈಗ ನಾವು ರಸ್ತೆಗೆ ಮಧ್ಯೆಗೂ ಏನು ಪ್ರತಿಯೊಂದು ಕೂಡ ಅಲ್ಲಲ್ಲಿ ಟೋಲ್ ಹಾಕುವುದು ಕೂಡ ಅದು ಏನು ಇವನ್ ಟೋಲ್ ಗೇಟ್ ಏನು ಹಾಕುವುದು ಕೂಡ ತಪ್ಪು. ಯಾಕಂದ್ರೆ ಅಷ್ಟೆಲ್ಲ ನಾವು ತೆರಿಗೆ ಕೊಡುವಾಗ ಇವರಿಗೆ ಅದರಲ್ಲೇ ಒಂದು ಟೋಲ್ ಇಲ್ಲದೆ ಏನು ರಸ್ತೆಯನ್ನ ಮಾಡಿಸಬಹುದು. ಇರ್ಲಿ, ಅದರ ಮೇಲೆ ಟೋಲ್ ಹಾಕಿದ್ರು ಏನು ಅದಕ್ಕೊಂದು ಲೆಕ್ಕಾಚಾರ 40 ಕಿಲೋಮೀಟರ್ಗೆ ಒಂದು ಅಂತರದಲ್ಲಿ ಕನಿಷ್ಠ, ಅದಕ್ಕಿಂತ ಜಾಸ್ತಿ ಹಾಕ್ಬೇಕು, ಅದಕ್ಕಿಂತ ಜಾಸ್ತಿ ಕಡಿಮೆ ಅಂತರದಲ್ಲಿ ಏನು ಟೋಲ್ ಗೇಟ್ಗಳನ್ನು ಹಾಕಬಾರ್ದು ಅಂತ. ಆದ್ರೆ ಇಲ್ಲಿ ಏನು ಆಗ್ತಾ ಇರೋದು ನಿಮ್ಗೆ ಗೊತ್ತಿರ್ಬೋದು ಎಲ್ರಿಗೂ. 12 ಕಿಲೋಮೀಟರ್ ಅಂತ NITಗೆ ಸುರತ್ಕಲ್ಲಲ್ಲಿ ಒಂದು, ಹೆಜ್ಮಾಡಿಯಲ್ಲಿ ಒಂದು, ಅಲ್ಲಿ ಆ ರೀತಿಯಾಗಿ ಒಂದು 2 ಟೋಲ್ಗಳನ್ನ ಕಟ್ಟಬೇಕು. ಮತ್ತೆ ರಸ್ತೆಯ ಪರಿಸ್ಥಿತಿ ನೋಡಿ, ನೀವೆಲ್ಲ ಹೇಳಿರ್ಬೋದು, ಎಲ್ಲ ನೋಡಿರ್ಬೋದು, ತುಂಬಾ ಸರಿ ವರದಿಗಳನ್ನು ಕೂಡ ಮಾಡಿದೆ ನಾನು ಕೂಡ. ಏನು ಒಂದೊಂದು ಏನು ಯಮಗಾತ್ರದ ಹೊಂಡೆಗಳು ಅಂತ, ಅದಕ್ಕೆ ಬೈಕ್ ಸವಾರರು ಎಲ್ಲ ತಪ್ಪಿ ಬಿದ್ರೆ ಮತ್ತೆ ಸಾಯಲೇಬೇಕು. ಒಂದು ಆಚೆಗೆ ದೊಡ್ಡ ವೆಹಿಕಲ್ ಬಿದ್ದು ಸ್ಲಿಪ್ ಆಗಿ ಬಿದ್ರೆ ದೊಡ್ಡ ಟ್ರ್ಯಾಕ್ಟರ್ ಟಿಲ್ಲರು ಅದರ ಅಡಿಯೆಲ್ಲ ಬಿದ್ದು ಸಾಯುವಂತ ಪರಿಸ್ಥಿತಿ. ಆದ್ರೆ ಇಂತಹ ರಸ್ತೆಗಳಿಗೆ ನಾವು ಟೋಲ್ ಕೊಡ್ಬೇಕು. ಈ ತಲಪಾಡಿಯಲ್ಲಿ ಆ ಭಾಗದಲ್ಲಿ ಒಂದು ಟೋಲ್ ಇದೆ. ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ನಮ್ಮ ಒಬ್ರು ದೊಡ್ಡ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಹೇಳ್ತಾ ಇದ್ರು, ನಾನು ಪ್ರತಿನಿತ್ಯ ಹೋಗ್ತೇನೆ ನನಗೆ ಅಲ್ಲಿ ಟೋಲ್ ಕೊಟ್ಟು ಹೋಗುವಾಗ ರಸ್ತೆ ಇಲ್ಲ. ಆ ಕಡೆ ರಸ್ತೆ ಟೋಲ್ ಹಣ ಮಾತ್ರ ತಗೊಳ್ತಾರೆ, ಹೊಟ್ಟೆ ಉರಿತದೆ ಅಂತ. ಅಂದ್ರೆ ಅಲ್ಲಿ ಹೆದ್ದಾರಿ ಆಗ್ಲಿಲ್ಲ, ಆ ಕಡೆ ಆವಾಗ ಒಂದು ಸ್ವಲ್ಪ ಅರ್ಧ ಕಿಲೋಮೀಟರ್ ಏನು ಟೋಲ್ ತಗೊಳ್ಳೋ ಜಾಗದಲ್ಲಿ ಅವರು ಪಂಪಲ್ಲಿಂದ ತಲಪಾಡಿವರೆಗಿನ ರಸ್ತೆಗಳನ್ನು ಟೋಲ್ ಅಲ್ಲ, ಆಮೇಲೆ ತಲಪಾಡಿಂದ ವಾಪಸ್ ಬರುವಾಗ ಈ ಕಡೆದು ಕೊಡ್ತಾರೆ ಬಿಡಿ, ಆ ಕಡೆ ಯಾಕೆ ಕೊಡಬೇಕು ಅಂತ ಆ ಕಡೆ ಹೋಗೋರು. ಅವರು ಅಷ್ಟು ಇದನ್ನ ಅಲ್ಲಿ ಏನು ಸುಮ್ನೆ ಕೋರ್ಟ್ ಇದೆ ಇಷ್ಟೆಲ್ಲ ಕಣ್ಣಾರೆ ಎದುರುಗಡೆ ಲೂಟಿ ಮಾಡ್ತಾ ಇದ್ದಾರೆ, ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ. ಯಾರು ಇಲ್ಲಿ ಬುದ್ಧಿವಂತ ಜನ ಹೇಳುವವರು ಎಂಕ್ಲೇದಾಗಿ ಬೊಕ ಕೋರ್ಟ್ ಕಚೇರಿ ಏರೆಗಾವು ಕಿರಿಕಿರಿ ಅಂತ ಸುಮ್ಮನೆ ಕೂತ್ಕೊಳ್ತಾರೆ. ಮತ್ತೆ ಘಟ್ಟದಾಗ್ಲೇ ಮಂಡೇಜ್ ಅಂತ ಹೇಳಿ ಇವರಿಗೆ ನಮ್ಮವರಿಗೆ ಯಾರಿಗೂ ಮಂಡೆ ಇಲ್ಲ. ಹೋರಾಟ ಮಾಡೋರು ಮಾಡ್ತಾ ಇರ್ತಾರೆ, ಇವರು ಬರೆಯುವವರು ಬರಿತಾ ಇರ್ತಾರೆ, ನಾವು ಪ್ಯಾನಲ್ ಡಿಸ್ಕಷನ್ ಮಾಡೋರು ಮಾಡ್ತಾ ಇರ್ತೇವೆ. ನೀವು ಹೇಳುವಂತದ್ದು ಟೋಲ್ ಅನ್ನೋದೇ ತಪ್ಪು. ಎಸ್, ನಾನು ಬಹುಶಃ ಬ್ರೇಕ್ ತಗೊಳ್ಳುವಾಗ ಅದೇ ಪ್ರಶ್ನೆಗೆ ಬಂದಿದ್ದೆ. ಸೊ ಏನು ಹೇಳ್ತೀರಿ ಇಮ್ತಿಯಾಜ್ ಅವರೇ, ಟೋಲ್ ಅನ್ನೋದೇ ನಾವು ರೋಡ್ ಟ್ಯಾಕ್ಸ್ ಕಟ್ತೇವೆ, ಇದೆಲ್ಲ ಕಟ್ಟಿದ ನಂತರ ಮತ್ತೆ ನಾವು ಯಾಕೆ ಇವರಿಗೆ ಟೋಲ್ ಕೊಡಬೇಕು, ಯಾಕೆ ಅದನ್ನ ನಾವು ಸಮರ್ಥನೆ ಮಾಡಬೇಕಾಗಿದೆ ಅಂತ? ಅದೇ ಟೋಲ್ ಕಟ್ಟಲಿಕ್ಕೆ ಈ ರೀತಿ ಒಂದು ಕಂಪನಿಯವರಿಗೆ ರಸ್ತೆಯನ್ನೇ ಮಾರಿಕೊಳ್ಳುವಂಥದ್ದಿದೆ. ಇದು ಸರ್ಕಾರಗಳಿಗೆ ನಮಗೆ ಜನರಿಗೆ ಒಳ್ಳೆ ರಸ್ತೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಯಾರೋ ಒಬ್ಬರ ಕೈಯಲ್ಲಿ ನೀನು ನಡೆಸ್ಕೋಪ್ಪ ಅಂತ ಹೇಳಿ ನಿನಗೆ ಎಷ್ಟು ರಸ್ತೆ ಬದಿ ನಿಂತ್ಕೊಂಡು ನೀನೇ ರೋಡ್ ಮಾಡು, ನೀನೇ ವಸೂಲಿ ಮಾಡು ಅಂತ. ಇದು ಕಾನ್ಸೆಪ್ಟ್ ಯಾರು ಮಾಡಿದ್ದಾರೆ, ಬಹುಶಃ ಆ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದು ಒಳ್ಳೆ ರೀತಿಯ ಚರ್ಚೆಗಳು ಆಗಿದ್ರೆ, ಆ ರೀತಿ ಒಂದು ಒಳ್ಳೆ ರೀತಿಯ ಹೋರಾಟಗಳು ಬಂದಿದ್ರೆ ಬಹುಶಃ ಅದು 99ರ ನಂತರ ಬಂದಿರಬೇಕು ಈ ಒಂದು ಕಾನ್ಸೆಪ್ಟ್. ಆಮೇಲೆ ದೊಡ್ಡ ಸಾವಿರಾರು ಕಿಲೋಮೀಟರ್ಗಳ ಹೆದ್ದಾರಿಗಳಾಯ್ತು, ಕ್ರೆಡಿಟ್ ಗಳನ್ನ ಸರ್ಕಾರಗಳು ಪಡಿತಾ ಇದೆ. ಆ ನಂತರದ ಎಲ್ಲ ಸರ್ಕಾರಗಳು ನಾವು ಇಷ್ಟು 1000 ಕಿಲೋಮೀಟರ್ ಹೆದ್ದಾರಿಯನ್ನು ಮಾಡಿದ್ದೇವೆ ಅಂತ ಮಾಡಿರುವಂತದ್ದು ಯಾರೋ ಕಂಪನಿಯವನಿಗೆ ಕೊಟ್ಟು ಮಾಡಿಸಿ ಅಲ್ಲಿ ಜನರಿಂದ ದುಡ್ಡನ್ನ ದೋಚಿ ಕ್ರೆಡಿಟ್ ಅನ್ನು ಪಡೆಕೊಳ್ತಾ ಇದ್ದಾರಲ್ಲ, ಸರ್ಕಾರಗಳಿಗೆ ನಾಚಿಕೆ ಆಗೋದಿಲ್ವಾ? ಅವರ ಇದರಲ್ಲಿ ಬರ್ತದಲ್ಲ ಪ್ರಣಾಳಿಕೆಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ, ಸಾಧನೆಗಳಲ್ಲಿ ಬರ್ತದೆ ನಾವು ಇಷ್ಟು 1000 ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯನ್ನು ಇಷ್ಟು 1000 ಕಿಲೋಮೀಟರ್ ಮಾಡಿದ್ದೇವೆ ಅಂತ ಹೇಳಿ ನಾಚಿಕೆ ಆಗೋದಿಲ್ಲ ಇವರಿಗೆ? ಇದು ಚರ್ಚೆ ಆಗ್ಬೇಕಂತ ವಿಚಾರ. ಖಂಡಿತವಾಗಿ ಜಿತೇಂದ್ರ ಕುಂದೇಶ್ ಅವರು ಹೇಳಿರುವಂತದ್ದು ಇದು ನಾವು ಆರಂಭದಿಂದಲೇ ಅದನ್ನ ಮಾಡಿದಿದ್ರೆ, ಆ ರೀತಿ ಒಂದು ದೊಡ್ಡ ಚರ್ಚೆಗಳು ಇಡೀ ದೇಶ ಮಟ್ಟದಲ್ಲಿ ಆಗಿದ್ರೆ ಎಷ್ಟು ಜನರ ಈ ರೀತಿಯ ರಸ್ತೆಗಳು ಬೇಕು. ಈ ಕಾಲ ಅನುಗುಣವಾಗಿ ರಸ್ತೆಗಳ ಅಗಲೀಕರಣ ಆಗಬೇಕು, ರಸ್ತೆಗಳ ಅಭಿವೃದ್ಧಿ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವತ್ತು ಎಷ್ಟು ಜನರ ಪ್ರಾಣಗಳಿಗೆ ಇವತ್ತು ಹಾನಿ ಆಗ್ತಾ ಇದೆ ಈ ರೀತಿಯ ರಸ್ತೆಗಳ ಗುಂಡಿಗಳಿಂದಾಗಿ. ಅದರ ಜೊತೆಯಲ್ಲಿ ಜೇಬಿಗೆ ಕತ್ತರಿ ಆಗ್ತಾ ಇದ್ದಲ್ಲ ಇವರು. ಒಬ್ಬರು ಇಲ್ಲಿಂದ ನಂತೂರಿನಿಂದ ಹೋಗುವಂತವರಿಗೆ ಗೊತ್ತಾಗಲ್ಲ ಅಲ್ಲಿ ತಲಪಾಡಿಯಲ್ಲಿ ಟೋಲ್ ಕಟ್ಟಬಹುದು ಅಂತ, ಅಲ್ಲಿ ತೊಕ್ಕೋಟ್ನಿಂದ ಹೋಗುವಂತವನಿಗೆ 1 ಕಿಲೋಮೀಟರ್ ಹೋಗಿ ಟೋಲ್ ಕಟ್ಟಬೇಕು. ಅಲ್ಲಿಂದ ಆಚೆ ಹೋಗುವಾಗ ಸಿಂಗಲ್ ರೋಡ್ ಇದೆ,
ಹೌದು, ಮತ್ತೆ ರಸ್ತೆ ಇಲ್ಲ ಅಲ್ಲಿ. ಅಲ್ಲಿಂದ ನೀವು 350 ಕಿಲೋಮೀಟರ್ ತ್ರಿಶೂರ್ಗೆ ಹೋದ್ಮೇಲೆ ತ್ರಿಶೂರಿಂದ ಎರ್ನಾಕುಳಂ ವರೆಗೆ 70 ಕಿಲೋಮೀಟರ್ ಇದೆ. ಆ ರೀತಿ ರಸ್ತೆಗಳ ನಿರ್ಮಾಣ ಆಗದೆ ಎಲ್ಲವೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಅಲ್ವಾ? ಈಗ ನಾವು ಮಂಗಳೂರಲ್ಲಿ 2 ಟೋಲ್ಗಳನ್ನು ಮಾಡಿದ್ದಾರೆ. ಎಲ್ಲ ನಿಯಂತ್ರಣ ಮಾಡೋದು ಇಲ್ಲೇ. ಅವರೇ ಹೇಳ್ತಾರೆ 50 ಕಿಲೋಮೀಟರ್, ಈಗ 60 ಕಿಲೋಮೀಟರ್ ಈಗ ಕಡಿಮೆ ಮಾಡಿದ್ದಾರೆ, ಮತ್ತೆ 45 ಏನೋ ಮಾಡಿದ್ದಾರೆ ಅಂತೆ. 40 ಕಿಲೋಮೀಟರ್ ಮಾಡಿದ್ದಾರೆ. 60 ಕಿಲೋಮೀಟರ್ ಮಧ್ಯೆ ಇನ್ನೊಂದು ಟೋಲ್ ಬರಬಾರ್ದು ಅಂತ ಇದೆ. ಇವ್ರದ್ದು 45 ಇದೆ. ಅದೇ 66ರಲ್ಲಿ NH 66ರಲ್ಲಿ 2 ಕಡೆ ಟೋಲ್ ತಗೊಳ್ತಾ ಇದ್ದಾರೆ. ಇದು ಅಕ್ರಮ ಅಂತ ಇದನ್ನ ನಾವು ಹೇಳುದು. ಇದು ಲೂಟಿ ಆಗ್ತಾ ಇರುವಂತದ್ದು. ಇದನ್ನು ನೋಡಿ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ. ಇಲ್ಲಿಂದ ಆಯ್ಕೆಯಾದ ಪ್ರತಿನಿಧಿಗಳು ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರದ ಹೆದ್ದಾರಿ ಪ್ರಾಧಿಕಾರದ ಕಿವಿ ಹಿಂಡ್ಲಿಕ್ಕೆ ಇವರು ಸಾಧ್ಯ ಆಗಿದೆ, ಇವರು ವಿಫಲರಾಗಿದ್ದನ್ನು ಒಪ್ಕೊಳ್ಬೇಕು. ಎಸ್ ಸರಿ ಪುರುಷೋತ್ತಮ್ ಚಿತ್ರ. ಈಗ ಇವರು ಇಮ್ತಿಯಾಜಿ ಏನ್ ಹೇಳಿದ್ದಾರೆ ನೋಡಿ, ಖಾಸಗಿ ಅವರಿಗೆ ಹೆದ್ದಾರಿಯನ್ನು ಮಾರಿಕೊಳ್ಳುವುದು, ಅವರಿಗೆ ರಸ್ತೆ ನಿರ್ಮಾಣ ಮಾಡಲಿ, ಅವರೇ ಟೋಲ್, ಅದು ಆಕ್ಚುಲಿ ಅದು ತಪ್ಪು. ಅದು ಈಗ BC ರೋಡ್ ಟು ಮುಕ್ಕ ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರೇ ಇರ್ಕಾನ್ ಮುಖಾಂತರ ಮಾಡಿಸಿದ್ದಾರೆ. ಈಗ ನವಯುಗದವರಿಗೆ ಅವರೇ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ BOT ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್, ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಅವರೇ ರೋಡ್ ಮಾಡ್ಲಿಕ್ಕೆ, ಅವ್ರದ್ದು ಟೋಲ್ ಸಂಗ್ರಹ ಮಾಡಿ ಅವ್ರು ಖರ್ಚು ಮಾಡೋ ದುಡ್ಡು ಅವ್ರು ವಶ ಮಾಡ್ಲಿಕ್ಕೆ. ಆ ಕಾನ್ಸೆಪ್ಟ್ ರಾಂಗ್. ಇದು ಈ ದೇಶದಲ್ಲೇ ಇದು ಕ್ಯಾನ್ಸಲ್ ಆಗ್ಬೇಕು. ಆದ್ರೆ ಇವಾಗ ನಾವು ಮುನೀರ್ ಇಮ್ತಿಯಾಜ್ ನಾವು ಮಾತಾಡಿದಾಗ ಈ ನಮ್ಮ ಪ್ರತಿಭಟನೆ ಮುಗಿದೆಲ್ಲ ನಂತರ ಹೆದ್ದಾರಿ ಬಳಕೆದಾರರಂತ ವೇದಿಕೆ ಮಾಡುವಂತ ಇವರೊಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಇಮ್ತಿಯಾಜ್ ಅವರು. ಸೊ ಹೆದ್ದಾರಿ ಬಳಕೆದಾರರ ವೇದಿಕೆ ಅಂತ ಮಾಡಿಕೊಂಡು ಅದರ ದೇಶದ ಈ ಟೋಲ್ ಇದು ಕಾನೂನೆಲ್ಲ ಹೇಗಿದೆ ತಜ್ಞರತ್ತೆಲ್ಲ ಇದು ಮಾಡಿ ಆ ಬಗ್ಗೆ ಕೂಡ ಈ ಟೋಲಲ್ಲಿ ಟೋಟಲ್ ಈ ದೇಶದಲ್ಲಿ ರದ್ದುಗೊಳ್ಬೇಕೆಂಬ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಯೋಜನೆ ಹಾಕಿಕೊಳ್ಳುವುದು ಒಳಿತು ಅಂತ ನಾನು ಇನ್ನೊಂದು ಮಾತನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿರುವಂಥದ್ದು. ಹಾಗಿದ್ರೆ ರಸ್ತೆಯ ಯಜಮಾನ ಯಾರು? ನೀವು ಟೋಲ್ ಗೇಟ್ ಅಲ್ಲಿ ಒಂದು ಹಣ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಟೋಲ್ ಗೇಟ್ಗೆ ಎಷ್ಟು 40-30 ಕಿಲೋಮೀಟರ್ ಒಳಗೆ ಇನ್ನೊಂದು ಟೋಲ್ ಗೇಟ್ ಹಣ ಕೊಟ್ಟು ಹೋಗ್ತಾ ಇರ್ತೀರಿ. ಯಾರು ರಸ್ತೆಯಲ್ಲಿ ಸಂಚಾರ ಮಾಡ್ತಾನೆ ಅವನೇ ತಾನೇ ಯಜಮಾನ. ಅದು ಸರ್ಕಾರ ಯಾಕೆ ಹೇಳ್ಬೇಕು ನಾನು ರಸ್ತೆ ನಿರ್ಮಾಣ ಮಾಡಿದ್ದು ಅಂತ? ಆ ಕಂಪನಿ, ನವಯುಗ ಕಂಪನಿ ಮತ್ತು ನಾವು ಯಾರು ಹೋಗ್ತಾ ಇದ್ದೇವೆ, ನಾವು ಮಾತ್ರ ವಾರಸುದಾರರು ಆ ರಸ್ತೆಗೆ. ನಡುವೆ ಸರ್ಕಾರ ಯಾಕೆ ಇರಬೇಕು? ಸರ್ಕಾರ ಬಿಟ್ಟು ಬಿಡ್ಲಿ, ಸರ್ಕಾರ ಇದು ಕಂಪನಿಯವರಿಗೆ ಬಿಟ್ಟು ಕೊಡ್ಲಿ, ನಾವು ಜನ ಪ್ರಯಾಣ ಮಾಡ್ತಾ ಇದ್ದವರು ನಾವು ನೋಡ್ಕೊಳ್ತೇವೆ. ನೀವು ಹಾಗೆ ಹೇಳಿದ್ರೆ ನಮ್ಮ ಸ್ವಂತ ಮನೆ ಕೂಡ ಸರ್ಕಾರದ್ದೇ, ನಮ್ಮ ಜಾಗ ಮನೆ, ಅದಕ್ಕೆ ಟ್ಯಾಕ್ಸ್ ತಗೊಳ್ತಾರೆ ಅಲ್ಲ? ಅದೇ ಸರಿ, ಎಲ್ಲ ಯಾವುದು ನಮ್ದೇನಿಲ್ಲ. ಅವ್ರು ಏನಿದ್ರು ಆಡಳಿತ ನಮ್ಮನ್ನ ಆಡಳಿತ ಮಾಡ್ಲಿಕ್ಕೆ ನಮ್ಮಿಂದ ತಗೊಳ್ಳಿಕ್ಕೆ ಕೊಟ್ಟು ನಾವು ಎಲ್ಲಾ ರೀತಿಯ ತೆರಿಗೆಗಳನ್ನು ಕೊಟ್ಟು ಅಲ್ಲ ನೀವು ಕೊಡ್ಲಿಕ್ಕೆ ಹಣದಿಂದ ನಾವು ರಸ್ತೆ ಮಾಡ್ತೇವೆ ಅಂತ ಹೇಳೋದಲ್ವ ಇವರು? ಹೌದು ಅಲ್ಲ, ಅದಕ್ಕೆ ಅಂದ್ರೆ ನಮ್ಮಿಂದ ರಸ್ತೆ ಸಂಚಾರ ಮಾಡುವಾಗ ಅಲ್ಲಲ್ಲಿ ಟೋಲ್ ಗೇಟ್ ಇಟ್ಟುಕೊಂಡು ಇವರು ಸಂಗ್ರಹ ಮಾಡ್ತಾರ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಇಲ್ಲ, ಈಗ ಒಂದು ಯಾವುದೇ ಸರ್ಕಾರಗಳು ಕೂಡ ನಾವು ಜನರಿಗೆ ನಿಮ್ಮ ತೆರಿಗೆ ಹಾಕದೆ ತೆರಿಗೆ ಕೊಡದೆ ನಾವು ಆಡಳಿತ ಮಾಡ್ತೇವೆ ಅಂತ ಹೇಳುದಿಲ್ಲ. ಹೇಳಿದ್ರು ಅದು ಬೋಗಸ್, ಮತ್ತೆ ಅದು ಸಾಧ್ಯವಿಲ್ಲ. ತೆರಿಗೆ ತಗೊಳ್ಬೇಕು, ಆದ್ರೆ ಎಷ್ಟು ರಕ್ತ ಹಿಂಡುವಷ್ಟು ತೆರಿಗೆ ತಗೊಳ್ಳಿ. ತೆರಿಗೆ ತಗೊಂಡು ಒಂದು ಒಳ್ಳೆ ಆಡಳಿತದಲ್ಲಿ ಒಳ್ಳೆ ಆಡಳಿತ ನಿಮ್ಮಿಂದ ಸ್ವಲ್ಪ ಹಣ ತಗೊಂಡು ನಿಮಗೆ ಒಳ್ಳೆಯದ ಸೌಲಭ್ಯನ ಕೊಡೋದು ಸಹಜ. ಅದು ಇಲ್ಲದ್ರೆ ಕೊಡ್ಲಿಕ್ಕೆ ಧರ್ಮಾರ್ಥ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಏನು ಎಲ್ಲರದು ಸೇರ್ಕೊಂಡು ತೆರಿಗೆ ತಗೊಂಡೇ ಮಾಡುವಂತಹದ್ದು. ಸೊ ಆದ್ರೆ ಎಲ್ಲಿವರೆಗೆ ನೀವು ಅವರಿಂದ ತೆರಿಗೆಯನ್ನ ತಗೊಳ್ತೀರಿ, ರಕ್ತ ಹೀರುವವರೆಗೆ, ಅಂದ್ರೆ ದುಡ್ದದ್ದೆಲ್ಲ ಪೆಟ್ರೋಲ್ಗೆ ಹಾಕ್ಲಿಕ್ಕೆ ಅಥವಾ ಇನ್ನು ಇವರ ಟ್ಯಾಕ್ಸ್ ಕಟ್ಲಿಕ್ಕೆ, GST, ಅದಕ್ಕೆ ದುಡ್ದದ್ದೆಲ್ಲ ಉದ್ಯಮ ಎಲ್ಲ GST ಕಟ್ಲಿಕ್ಕೆ, ಪೆಟ್ರೋಲ್ಗೆ, ಇಂಥದ್ದೆಲ್ಲ ಈ ರೀತಿಯಾದ ಆಗಬಾರದು. ಅದಕ್ಕೊಂದು ಏನು ಲಿಮಿಟ್ ಇರಬೇಕು. ಏನು ಒಂದು ಅದು ಏನು ತಗೊಂಡ ಟ್ಯಾಕ್ಸ್ ಎಲ್ಲ ವಾಪಸ್ ಬರ್ತದ ಅಂದ್ರೆ ಎಷ್ಟು ಅಂಶ ಅಷ್ಟು ಏನು ಅದು ಸೋರಿಕೆ ಆಗ್ತದೆ ಹೇಳಿದ್ರೆ ಈ ಅಧಿಕಾರಿ ವರ್ಗದಲ್ಲಿ ಬಹುದೊಡ್ಡ ಸೋರಿಕೆ ಆಗ್ತದೆ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಕೂಡ ಈ ಸೋರಿಕೆಯ ಬಹುದೊಡ್ಡ ಪಾಲನ್ನ ಪಡಿತಾ ಇದ್ದಾರೆ. ಆದ್ರಿಂದ ವಾಪಸ್ ಬರುವಾಗ ಏನು ದೊಡ್ಡ ಮಟ್ಟದಲ್ಲಿ ಬಾಚಿಕೊಂಡು ಕೊಡುವಾಗ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಏನು ಅತಿ ಕಡಿಮೆ ಒಂದು ಅತಿ ಬಡವರನ್ನ ತೋರಿಸ್ಕೊಳ್ಳೋದು, ಅವರಿಗೆ ಏನು ಸರ್ಕಾರಕ್ಕೆ ಅಥವಾ ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ಅತಿ ಕಡಿಮೆ ಒಂದು ವರ್ಗದವರಿಗೆ ಏನು ಯೋಜನೆಯನ್ನು ಮಾಡಿದ್ದೇವೆ, ಎಷ್ಟು ದೊಡ್ಡ ಯೋಜನೆ, ದೊಡ್ಡ ದೊಡ್ಡ ಫ್ಲಾಗ್ ಹಾಕೊಡೋದು. ಅತಿ ಶ್ರೀಮಂತರಿಗೆ ಏನು ಬಂಡವಾಳದಲ್ಲಿ ಏನು ಹೂಡಿಕೆಯಲ್ಲಿ ಏನು ಕೈಗಾರಿಕೆ ಉದ್ಯಮ ಉತ್ತೇಜನ ಹೇಳುವ ನಿಟ್ಟಿನಲ್ಲಿ ಅವರ ಹತ್ರ ಫ್ರೆಂಡ್ ಮಾಡಿ. ಯಾವುದೇ ಒಂದು ಸರ್ಕಾರಕ್ಕೆ ಉದ್ಯಮಿಗಳಿಲ್ಲದೆ ಸಾಧ್ಯ ಇಲ್ಲ. ಆದ್ರೆ ಅತಿಯಾಗಿ ಉದ್ಯಮಿಗಳನ್ನ ಅವಲಂಬಿಸುವುದರಿಂದ, ಅವರು ಹೇಳಿದಾಗೆ ಮಾಡೋದ್ರಿಂದ ಈ ಮಧ್ಯದಲ್ಲಿ ಏನು ಬಡ ಮಧ್ಯಮ ಏನು ಮಧ್ಯಮ ವರ್ಗದವರಲ್ಲೂ ಕೂಡ ಬಡ ಮಧ್ಯಮದ ವರ್ಗದವರೇ ISTD ದೇಶದಲ್ಲಿರುವಂತದ್ದು, ಅವರಿಗೆ ಬಹಳಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ಈ ಕೇಂದ್ರ ಸರ್ಕಾರ ಏನು ಒಳ್ಳೆಯದನ್ನ ಮಾಡ್ತೇವೆ, ಅಚ್ಚೆ ದಿನ ತರ್ತೇವೆ ಅಂತ ಹೇಳ್ತಾ ಇದೆ. ನಾವು ಇನ್ನೂ ನಿರೀಕ್ಷೆಯಲ್ಲಿದ್ದೇವೆ. ಇವರೆಲ್ಲ ಪಾಪ ನಿರೀಕ್ಷೆ ಇಲ್ಲ, ನಾವು ಇನ್ನೂ ಕೂಡ ನಿರೀಕ್ಷೆ ಮಾಡಬಹುದು. ಯಾಕೆ ಹೇಳಿದ್ದಾರೆ, ಮಾತಿಗೆ ತಪ್ಪಲಿಕ್ಕಿಲ್ಲ ಎನ್ನುವಂತ ಒಂದು ವಿಶ್ವಾಸದಲ್ಲಿದ್ದೇವೆ. ಅವರು ಏನು 2 ವರ್ಷದಿಂದ ಹೇಳಿದ್ರು, ಏನು ಉಡುಪಿಯ ಜಿಲ್ಲಾಧ್ಯಕ್ಷ ತಿಂಗಳ ಕರಮಾರ್ಜನ ಹೆಗ್ಡೆ ಅವರು ಹೇಳಿದ್ರು,
ಈ ಟೋಲ್ ಮಾಡುವಾಗ ಇನ್ನು ಖಾಸಗಿ ವಾಹನಗಳಿಗೆ ಟೋಲ್ ಮಾಡೋದಿಲ್ಲ, ಬಾಡಿಗೆ ವಾಹನಗಳಿಗೆ ಮಾತ್ರ ಅಂತ. ಅಂದ್ರೆ ನಮ್ಗೆ ಈ ಆಚೆಚೆ ಹೋಗೋರಿಗೆಲ್ಲ ಖಾಸಗಿ ವಾಹನಗಳಿಗೆ ಇನ್ನು ಟೋಲ್ ವಿಧಿಸಲಾಗುವುದಿಲ್ಲ. ಅದನ್ನ ಯಾರು ಒಂದು ಮಸೂದೆಯನ್ನ ನಮ್ಮ ಅಮಿತ್ ಶಾ ಅವರ ಗಡ್ಕರಿ ಅವರಿಗೆ ಹೇಳ್ಬೇಕಲ್ಲ, ಗಡ್ಕರಿ ಅವರಿಗೆ ಅದು ಗೊತ್ತಿಲ್ಲ. ಗಡ್ಕರಿ ಅವರಿಗೆಲ್ಲ ಹೇಳ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಹೇಳಿ 2 ವರ್ಷ ಆಯ್ತು, 2 ಅಲ್ಲ 2.5-3 ವರ್ಷ ಆಗ್ತಾ ಬಂತು, ಇನ್ನೂ ಏನಾಗ್ಲಿಲ್ಲ. ಹಾಗಾಗಿ ನಾವು ನಿರೀಕ್ಷೆಯಲ್ಲಿದ್ದೇವೆ. ಅದು ಒಂದು ಪ್ರಸ್ತಾಪ ಇದೆ ಅಂತೆ, ಏನು ಇನ್ನು ಎಲ್ಲ ಟೋಲ್ಗಳನ್ನ ತೆಗೆದು ಬಿಡುವಂತ ಒಂದು ಪ್ರಸ್ತಾಪ ಇದೆ ಅಂತೆ. ಅದೇ ರೀತಿ ಪೆಟ್ರೋಲ್ಗೆ GST ಅನ್ನು ಹಾಕಿ ಉಳಿದ ಟ್ಯಾಕ್ಸ್ ಅನ್ನ ತೆಗೆಯುವ ಪ್ರಸ್ತಾಪ ಇದೆ ಅಂತೆ. ಆ ಅಚ್ಚೆ ದಿನ ನಮಗೆ ಬರಲಿ ಅಂತ ನಾವು ಕಾಯ್ತಾ ಇದ್ದೇವೆ. ಎಸ್, ಅದಕ್ಕಿಂತ ನಡುವೆ ಒಂದು ಬ್ರೇಕ್ ತಗೊಳ್ತೇವೆ. ಬ್ರೇಕ್ ಬಳಿಕ ಮತ್ತೆ ಈ ಸಂವಾದ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದೆವು ಇಲ್ಲಿ. ಓಕೆ, ಒಂದು ಆಧಾರದಲ್ಲಿ ಟೋಲ್ ಗೇಟ್ಗಳನ್ನು ನಾವು ಯಾವತ್ತೋ ಒಮ್ಮೆ ಎಲ್ಲ ಒಪ್ಪಿಯಾಗಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ ಕೋರ್ಟ್ ತೀರ್ಪುಗಳು ಕೂಡ ಟೋಲ್ ಗೇಟ್ ಪರವಾಗಿ ಬಂದಿರುವುದರ ಹಿನ್ನೆಲೆಯಲ್ಲಿ ನಾವೀಗ ಟೋಲ್ ಗೇಟೇ ಬೇಡ ಅನ್ನುವಂಥ ಪರಿಸ್ಥಿತಿ ಇಲ್ಲ ಅಂತ ಇದ್ದರೆ, ಈಗಿದ್ರೆ ಈ ರಸ್ತೆಗಳು ಏನಿದ್ದಾವೆ ಈಗ ನಾನು ಹೇಳಿರುವಂಥದ್ದು, ಸುರತ್ಕಲ್ನಿಂದ BC ರೋಡ್ವರೆಗಿನ ರಸ್ತೆ ಬಹುಶಃ ಇದು ಟೋಲ್ ಗೇಟ್ ರಸ್ತೆ ಅಲ್ಲ. ಇದು ಅವತ್ತು ಸರ್ಕಾರದ ಅಧೀನದಲ್ಲಿ ಸರ್ಕಾರವೇ ರಚನೆ ಮಾಡಿರುವಂಥ ರಸ್ತೆ ಇದು. ಇಲ್ಲಿ ಟೋಲ್ ಗೇಟನ್ನು ಹಾಕುವುದಿಲ್ಲ ಅಂತ ಹೇಳಿ ಅವರು ಮೊದಲೇ ಹೇಳಿದ್ದಾರೆ, ಮತ್ತೆ ಅವರು ಹಾಕಿದ ನಂತರ ಒಂದಷ್ಟು ಪ್ರತಿಭಟನೆಗಳು ಆದರೂ ಕೂಡ ಅದನ್ನು ಮತ್ತೆ ಕೊನೆಗೆ, ಹಾಗಾದರೆ ಇದನ್ನು ಏನು ಹೇಳಬೇಕು? ಟೋಲ್ ಗೇಟ್ ಅಂತ ಹೇಳಬೇಕಾ, ಇದು ಹಪ್ತಾ ವಸೂಲಿ ಅಂತ ಹೇಳಬೇಕಾ? ಸುರತ್ಕಲ್ ಮತ್ತು ಬ್ರಹ್ಮರ ಕೂಟ್ಲಿದ್ದು ಜಿತೇಂದ್ರ ಅವರೇ, ಲೂಟಿ ಮಾಡುವಂತ ಗೇಟ್. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ಬೆಳ್ಮಣ್ಣ ಪಡುಬಿದ್ರೆ ರಸ್ತೆಯಲ್ಲಿ ಹೊಸದಾಗಿ ಮಾಡಿದ್ದಾರೆ, ಅಲ್ಲಿ ಕೂಡ ರಾಜ್ಯ ಸರ್ಕಾರದವರಿಂದ ಟೋಲ್ ಗೇಟ್ಗೆ ಪ್ರಸ್ತಾವನೆ ಎಲ್ಲ ರೆಡಿಯಾಗಿತ್ತು. ಅವಾಗ ಒಂದು 6 ತಿಂಗಳ ಹಿಂದೆ ಬಾರಿ ಸ್ವಲ್ಪ ಸದ್ದು ಕೂಡ ಮಾಡಿತ್ತು ಟೋಲ್ ಗೇಟ್ ಆಗ್ತದೆ ಅಂತ. ಅಲ್ಲಿವರೆಗೆ ಅಲ್ಲಿ ಟೋಲ್ ಗೇಟ್ ಒಪ್ಪಂದದಲ್ಲಿ ಟೋಲ್ ಹಾಕುವಂತ ಪ್ರಸ್ತಾಪವೇ ಇರಲಿಲ್ಲ. ಆ ಲೆಕ್ಕದಲ್ಲಿ ಎಲ್ಲಿಯಾದ್ರೂ ಅಲ್ಲಿ ಮಾಡಿದ್ರೆ ಈ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯಲ್ಲಿ ಟೋಲ್ಗಳದ್ದೇ ಅಬ್ಬರ ಆಗ್ತದೆ. ಅಂದ್ರೆ ಇಲ್ಲಿ ಹೇಳುವವರು ಕೇಳುವವರು ಇಲ್ಲ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಗವರ್ಮೆಂಟ್ ಪಾಣೆಮಂಗಳೂರು ಸೇತುವೆ ಹೊಸದಾಗಿ ನಿರ್ಮಾಣ ಮಾಡಿದ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಒಂದು ಟೋಲ್ ಗೇಟ್ ಅನ್ನು ಹಾಕಿ ಸಂಗ್ರಹ ಮಾಡಲಾಗಿತ್ತು. ಕೊನೆಗೆ ಅದನ್ನು ಬ್ರಹ್ಮರ ಕೂಟ್ಲಿಗೆ ಶಿಫ್ಟ್ ಮಾಡಿದ್ರು. ಕಟ್ಟಿದ್ದೇವೆ, ಸುಮ್ಮನೆ ನಾವೆಲ್ಲ ಕೊಟ್ಟು ಬಂದಿದ್ದೇವೆ, ಏನು ಯಾಕೆ ಅಂತ ಕೇಳಲಿಲ್ಲ. ಎಸ್, ಅದೇ ಈ ಟೋಲ್ ಗೇಟ್ಗಳನ್ನ ನನಗೆ ಆ ಟೋಲ್ ಗೇಟ್ಗಳಲ್ಲಿ ಹಣ ತಗೊಳ್ಳೋದಂದ್ರೆ, ಒಂದು ನಾವು ಪೆಟ್ರೋಲ್ ಹಾಕಿ ಹೋಗ್ಲಿಕ್ಕೆ ತಲೆಬಿಸಿಲಿರ್ತೇವೆ, ಮತ್ತೆ ಅಷ್ಟು ದೂರದಲ್ಲಿ ಹೋಗುವಾಗ ಒಂದೊಂದು ಟೋಲ್ ಗೇಟಲ್ಲಿ ನಿಲ್ಲಿಸುವಾಗ ನಿಜವಾಗ್ಲೂ ಒಂದು ಹೊಟ್ಟೆ ಯಾಕೆ ನಾವೆಲ್ಲ ದುಡ್ದದೆಲ್ಲ ಇವರಿಗೆ ಕೊಡಬೇಕು, ನಮಗೆ ಆ ರೀತಿಯ ಭಾವನೆಗಳು ಬರ್ತದೆ. ಸರ್ಕಾರಕ್ಕೆ ಮತ್ತೆ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆ ರಸ್ತೆಗಳನ್ನ ಕೊಟ್ರೆ, ಒಂದು ನುಣುಪಾದ ರಸ್ತೆ ಆ ತರ ಒಂದು ಹೋಗುವ ವ್ಯವಸ್ಥೆಯನ್ನು ಕೊಟ್ಟರಾದ್ರೂ ಒಂದು ಸ್ವಲ್ಪ ಸಮಾಧಾನ ಇರ್ತದೆ. ಇದು ರಸ್ತೆಗಳು ಹೊಂಡ ಗುಂಡಿಗಳು ಅದು ಹೋಗುದು. ಮತ್ತೆ ಸುಪ್ರೀಂ ಕೋರ್ಟ್ ಯಾವುದೋ ಒಂದು ತೀರ್ಪು ಕೂಡ ಕೊಟ್ಟಿದ್ದೇನು, ಅದು ಎಷ್ಟು ಹೌದು 3 ನಿಮಿಷಕ್ಕಿಂತ ಜಾಸ್ತಿ ಟೋಲ್ ಗೇಟ್ ನಲ್ಲಿ ವೆಯ್ಟ್ ಮಾಡಿದ್ರೆ ಅವ್ರು ಟೋಲ್ ಕೊಡ್ಬೇಕಿಲ್ಲ, ಸೀದಾ ಹೋಗಬಹುದು ಅಂತ ಆ ರೂಲ್ಸ್ ಅದು ಕೂಡ ಇದೆ. ಬಟ್ ಇಲ್ಲಿ ಎಲ್ಲ ಆ ಟೋಲ್ ಗೇಟ್ ನವರ ಹತ್ರ ಹೋಗಿ ನಾವು ಮಾತಾಡಿದ್ರೆ ಅವರು ಹಿಡಿದು ಏನಾದ್ರು ಮಾಡಿ ಹೊಡೆದು ಇದು ಮಾಡ್ತಾರೆ. ಆದ್ರೆ ಕೆಲವೊಂದು ನಾವು ನೋಡಿದ್ದೇನೆ, ಕೆಲವೊಂದು ಹೋರಾಟಗಾರರು, ವೇದಿಕೆಯವರು, ಹೋರಾಟಗಾರರೆಲ್ಲ ಟೋಲ್ ಗೇಟ್ನವರಿಗೆ 4 ಬಾರಿಸಿ ಹೋಗ್ತಾರೆ. ಅವರಿಗೆಲ್ಲ ಸರ್ವೈವ್ ಆಗ್ಲಿಕ್ಕೆ ಹೋಗ್ತದೆ. ಬಡ ಪಾಪದ ಸಾಮಾನ್ಯವರಿಗೆ, ಮರ್ಯಾದಸ್ಥರಿಗೆಲ್ಲ ಅಲ್ಲಿ ಕೋರ್ಟ್ ತೀರ್ಪು ಹೇಳಿದ್ರೆ ಅಲ್ಲಿ ಬದುಕಲಿಕ್ಕೆ ಬರಲ್ಲ. ಅಂದ್ರೆ ತೀರ್ಪುಗಳು ಇವರಿಗೆ ಅವ್ರದೇ ಒಂದು ಟೋಲ್ ಗೇಟ್ ಒಂದು ಯಾರೋ ಹೆಚ್ಚಾಗಿ ಅವರು ಆ ಊರಿನವರಿಗೆ ಕೊಡ್ತಾರೆ. ಅದರಲ್ಲೂ ಕೂಡ ವಸೂಲಿ ಮಾಡುವವರು, ಈ ಫೈನಾನ್ಸ್ ಎಲ್ಲ ಹೋಗುವವರು, ಅಂತಹವರು, ಅಲ್ಲಿ ಸಾಲ ವಸೂಲಿ ಮಾಡುವವರು, ರಿಕವರಿ ಮಾಡುವವರು, ಅಂಥವರಿಗೆ ಆ ಪ್ರಾಶಸ್ತ್ಯ. ಅದಕ್ಕಿಂತ ಜಾಸ್ತಿ ಗೂಂಡಾಗಳಿಗೆ ಕೊಟ್ಟರೆ ಸಮಸ್ಯೆ ಇರುವುದಿಲ್ಲ ಅಂತ ಹೇಳಿ ಅಂಥವರಿಗೆ ಟೋಲ್ ಗೇಟ್. ನನಗೆ ಆ ಸುರತ್ಕಲ್ ಟೋಲ್ ಗೇಟ್ ನಲ್ಲಿ ಕೂತಿರೋರು ನೋಡುವಾಗ ಅವ್ರು ಭಿಕ್ಷಾಟನೆ ಮಾಡ್ಲಿಕ್ಕೆ ಕೂತಿದ್ದಾರೆ ಅಂತ ಅನಿಸ್ತದೆ. ಪಾಪ ಆ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಸ್ತೆ ಎಲ್ಲ ಗುಂಡಿ ಇದೆ, ಅಲ್ಲಿ ರಸ್ತೆ ಸರಿ ಇಲ್ಲ. ಇನ್ನೊಂದು ಇಡೀ ಕಪ್ಪಾಗಿದೆ ಅದು. ಅದನ್ನು ಒಂದು ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ. ಅಂದ್ರೆ ಹೀಗೆ ಹಣ ತಗೊಳ್ತಾನೆ, ಅದರ ಅರ್ಥ ಒಂದು ಚೂರು ಕೂಡ ಆಚೀಚೆ ಖರ್ಚು ಮಾಡುವಂತಹ ಇದು ಕೂಡ ಇರುವುದಿಲ್ಲ. ಅವರಿಗೆ ಟೆಂಡರ್ ಅವರಿಗೆ ಪರಿಸ್ಥಿತಿ ಹಾಗೆ ಅದು. ಎಸ್, ಪುರುಷೋತ್ತಮ ಚಿತ್ರಬರ ಏನು ಹೇಳ್ತೀರಿ? ಅಂದ್ರೆ ನಮಗೆ ರಸ್ತೆಗೆ ನಾವು ಹಣ ಕೊಡುದು ಅಥವಾ ಇನ್ನೊಬ್ಬ ಬೇರೆಯವರಿಗೂ ರಸ್ತೆ ಕೊಡುವ ಅನ್ನೋಷ್ಟು ಪ್ರಶ್ನೆ ಬಂದಿದೆ ನಮ್ಗೆಲ್ಲೋ. ಅದು ರಸ್ತೆಗೆ ನಾವು ಹಣ ಕೊಡ್ತಾ ಇದೆ ಅಂತ ಆಗ್ತಾನೂ ಇಲ್ಲ. ಏನ್ ಹೇಳ್ತೀರಿ?
ಅದೇ ಇವರು ಇವರು ಜಿತೇಂದ್ರ ಹೇಳಿದ ನಾನು ಅದನ್ನ ಹಪ್ತಾ ವಸೂಲಿ ಇನ್ನೊಂದು ಭಿಕ್ಷಾಟನೆ ಅಂತ ಹೇಳಿದೆ. ನೀವೇನ್ ಹೇಳ್ತೀರಾ ಗೊತ್ತಿಲ್ಲ. ಲೂಟಿ ಕೇಂದ್ರ ಲೂಟಿ ಗೇಟ್ ಅಂತ ಹೇಳಿದ್ರಲ್ಲ, ಕರೆಕ್ಟ್ ವರ್ಡ್ ಅದು, ಕರೆಕ್ಟ್ ವರ್ಡ್. ಇವಾಗ ನಾನು ಕೂಡ ಅದನ್ನ ಬೇರೆ ಬೇರೆ ನಗರಗಳಿಗೆ ವೆಹಿಕಲ್ ಅಲ್ಲಿ ಹೋಗ್ತಿರುವಾಗ ಅಲ್ಲಿದ್ದು ರಸ್ತೆ ಅನುಪಾದ ರಸ್ತೆ ಒಳ್ಳೆ ರೀತಿ ಕೊಡ್ತಿದ್ರು, ಟೋಲ್ ಕೊಡುವಾಗ ಏನು ತಲೆಬಿಸಿ ಆಗ್ತಾ ಇರಲಿಲ್ಲ, ಒಳ್ಳೆ ಸರ್ವಿಸ್ ಕೊಡ್ತಿದ್ರು, ಒಳ್ಳೆ ಪೊಲೈಟ್ ಜನ ಅಲ್ಲಿಯ ವಸೂಲಾತಿಗಳಿಗೆ ಪೊಲೈಟ್ ಆಗಿದ್ರು. ಇಲ್ಲಿ ನೋಡುವಾಗ ಸ್ವಲ್ಪ ಗೂಂಡಾಯಿಸಮ್ ಇದೆ. ನೀವು ಹೇಳಿದಾಗೆ ಅವನು ವಸೂಲು ಮಾಡುವ ರಸ್ತೆಯ ಕೆಳಗಿದೆ, ಅವನು ಹೊಂಡದಲ್ಲಿ ನಿಂತುಕೊಂಡು ನಮ್ಮ ಹತ್ರ ಟೋಲ್ ತಗೊಳ್ತಾನೆ, ಅವ್ನು ಕೆಳಗೆ ಕೂಡ ನೋಡುದಿಲ್ಲ ಗುಂಡಿ ಇದೆ ಅಂತ ಹೇಳಿ, ಆ ರೀತಿ ಎಲ್ಲ ಪರಿಸ್ಥಿತಿ. ಅದು ಸುರತ್ಕಲ್ ಮುಖ ಟೋಲ್ ಗೇಟ್ ಅಂತೂ ಅಲ್ಲಿ ಹೋಗ್ಲಿಕ್ಕೆ ನಾಚಿಕೆ ಆಗ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೊರ ಜಿಲ್ಲೆಯವರು ಬಂದು ಇಲ್ಲಿ ಟೋಲ್ ಗೇಟ್ ಅಲ್ಲಿ ನಿಂತು ಅವರು ಇಡೀ ಸುತ್ತ ನಿಂತಿರುವ ವೆಹಿಕಲ್ ಗಳನ್ನ ನೋಡ್ತಾರೆ, KA-19 KA-20, ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ. ಆಕ್ಚುಲಿ ಅವ್ರು ಮಾತಾಡುವ ಜನ, ಅವ್ರು ಒಂದು ಇದಾದ್ರೂ ಪ್ರಶ್ನೆ ಮಾಡ್ತಾರೆ. ಏನಾದ್ರು ಏನ್ ಹೇಳ್ತೀವಿ ಇಮ್ತಿಯಾಜ್? ಕರೆಕ್ಟ್. ಇಲ್ಲಿ ಸುರತ್ಕಲ್ ಟೋಲ್ ಗೇಟ್ ಅಲ್ಲಿ ಸಮಸ್ಯೆ ಆಗಿರುವಂತದ್ದು ಜನ ಯಾಕೆ ಮಾತಾಡುದಿಲ್ಲ ಅಂದ್ರೆ KA-19 ವೈಟ್ ಬೋರ್ಡ್ಗೆ ಬಿಡ್ತಾ ಇದ್ದಾರೆ. ಸ್ವಲ್ಪ ಅನುಕೂಲಸ್ಥರೇ ವೈಟ್ ಬೋರ್ಡ್ ಕಾರಲ್ಲಿ ಓಡಾಡೋ ಸ್ವಲ್ಪ ಅನುಕೂಲಸ್ಥರೇ ಇರ್ತಾರೆ. ನಮ್ಗೆ ಫ್ರೀ ಆಗಿ ಬಿಡ್ತಾರಲ್ಲ, ಇನ್ಯಾರನ್ನ ದೋಚಲಿ ಅಂತ. ಅಂದ್ರೆ ನಮ್ಮ ಈ ಒಂದು ಊರಲ್ಲಿ ನೀನು ಹೋಗಿ ಅಂತ ಕಳಿಸ್ತಾರೆ, ನೀ ಊರಿನವ ನೀನು ಹೋಗು, ನೀ ದುಡ್ಡು ಕೊಟ್ಟು ಹೋಗು ಅಂತ. ಇವ್ರು ಯಾರು? ಇವ್ರು ರಸ್ತೆ ಮಧ್ಯೆಯಲ್ಲಿ ಯಾರೋ ಒಬ್ಬ ಬಂದು ಯಾರನ್ನ ದೋಚಲಿಕ್ಕೆ ಆಗ್ತದಂತ ಆದ್ರೆ ಯಾರು ಇವರು? ಆ ಚೀಟಿಯನ್ನು ಎಲ್ಲ ಬೇಕಾದ್ರೆ ಪ್ರಿಂಟ್ ಮಾಡಿ ಕೊಡಬಹುದು ಅಲ್ಲ. ಅವನು ಅಲ್ಲಿಂದ ಬಂದು ಯಜಮಾಡಿಯಿಂದ ಒಳ್ಳೆ ಸಾಧಾರಣ ಇದೆ ಬಂದು ಇಲ್ಲಿ ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಟು ಗುಂಡಿಗೆ ಬಿದ್ದು ಅವ್ರು ಹೇಳಿದಾಗೆ ಗುಂಡಿಯಲ್ಲಿ ಎದ್ದು ಬಿದ್ದು ಹೋಗುವಾಗ ಅವನಿಗೆ ಎಷ್ಟು ಇವರಿಗೆ ಶಾಪ ಆಗ್ತಾನೆ. ಅವರು ಅಲ್ಲಿ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ಆ ಟೋಲ್ ಕೌಂಟರ್ ಇದೆ ಅಲ್ಲ, ಕೆಲವು ಲಾರಿದು ಸೈಲೆನ್ಸರ್ಗಳು ಹೊರಗಡೆ ಇರ್ತದೆ. ಅವ ಪಾಪ ಯಾರೋ ಒಂದು ಉತ್ತರ ಭಾರತವನ್ನ ಕಾರ್ಮಿಕನಲ್ಲಿ ನೇಮಿಸಿದ್ದ, ಅವನು ದುಡ್ಡು ಕೊಟ್ಟು ಈಗ ಮಾಡ್ತಾನೆ. ಅಂದ್ರೆ ಸೈಲೆನ್ಸರ್ ಹೊಗೆ ಬರ್ತದೆ ಅವನಿಗೆ, ಹೊಗೆ ಅಷ್ಟು ಕೆಳಗಡೆ ಇದೆ, ಅವನ ಮುಖಕ್ಕೆ ಹೊಡಿತದೆ. ಆ ಸ್ಥಿತಿಯಲ್ಲಿ ಕೂಡ ನೀವು ದುಡ್ಡು ಕಲೆಕ್ಷನ್ ಮಾಡಿ ಅಂತ ಹೇಳುವಂತದ್ದು. ಒಬ್ರು ಫೋನ್ ಅಲ್ಲಿ ಇದ್ದಾರೆ. ನಮಸ್ಕಾರ, ಪವನ್ ಉಳ್ಳಾಲದಿಂದ, ಹೇಳಿ, ಮಾತಾಡಿ, ಅಭಿಪ್ರಾಯ ಹೇಳಿ. ಉಳ್ಳಾಲದಿಂದ ಪ್ರಮೋದ್ ಕುಮಾರ್ ಅಂತ ಮಾತಾಡೋದು ಸ್ವಾಮಿ. ಸರ್ ಹೇಳಿ. ಪ್ರಮೋದ್ ಕುಮಾರ್ ಅಂತ. ಇವತ್ತಿನ ಇದರಲ್ಲಿ ಪ್ರತಿಭಟನೆ ನಾನು ಕೂಡ ಪಾಲ್ಗೊಂಡಿದ್ದೇನೆ, ಬಹಳ ಸಂತೋಷ. ಇವತ್ತು ಸೋವಿಯತ್ ನಲ್ಲಿ ಪ್ರತಿಭಟನೆ ಆಯ್ತಲ್ಲ, ಅದರಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಸರಿ. ಅಲ್ಲಿಯ ವಿಷಯ ಅಂತ ಹೇಳಿದ್ರೆ, ಸುರತ್ಕಲ್ ಟೋಲ್ ಗೇಟ್ ನಲ್ಲಿ ಬಹಳ ಒಂದು ವಿಶೇಷ ಅಂತ ಹೇಳಿದ್ರೆ, ನಾನೊಂದು ಈಕೋ ಗಾಡಿ ತಗೊಂಡಿದ್ದೇನೆ. ಆ ಈಕೋ ಗಾಡಿಗೆ 2 ತಿಂಗಳು ಅಥವಾ 3 ತಿಂಗಳು ಟೋಲ್ ಕಟ್ಟಲಿಕ್ಕಿಲ್ಲ ಕರ್ನಾಟಕ ಸ್ಟೇಟಿಗೆ. ನನ್ನನ್ನು ಮೊನ್ನೆ ಬಲಾತ್ಕಾರದಲ್ಲಿ ಅವರು ನನ್ನಿಂದ ತಗೊಂಡಿದ್ದಾರೆ ಟೋಲ್ ಚಾರ್ಜ್. ಅದಲ್ಲದೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮೆಂಟ್ ಮತ್ತೆ ಮಿನಿ ಬಸ್ ಇದ್ದು ಜಿಲ್ಲೆಯ ಕಾರ್ಯಾಧ್ಯಕ್ಷ. ನೋಡಿ ಅಲ್ಲಿ ಗೂಂಡಗಳು, ಒಬ್ಬ ಗೂಂಡ ಹೇಳಿ. ಹಲೋ. ಅದೇ ಸ್ಟಿಕ್ಕರ್ ಹಾಕಿದ್ದಾರೆ ಅವರು. ಅದು 2 ಅಥವಾ 3 ತಿಂಗಳು ಅದಕ್ಕೆ ಟೋಲ್ ಕಟ್ಟಿಯೇ ಬರ್ತದೆ, ಕರ್ನಾಟಕ ಕಟ್ಟಲಿಕ್ಕಿಲ್ಲ. ಅದನ್ನು ಬಲಾತ್ಕಾರದಲ್ಲಿ ವಸೂಲು ಮಾಡಿದ್ದಾನೆ ಅವ ನನ್ನ ಹತ್ರ. ಇವತ್ತು ನಮ್ಗೆ ಮಾತಾಡುವ ಅವಕಾಶ ಇಲ್ಲ. ಏನಂದ್ರೆ ನಾವು ಅಲ್ಲಿ ಪ್ರತಿಭಟನೆ, ಒಂದು ಸಾಮೂಹಿಕ ಪ್ರತಿಭಟನೆ ಬಹಳ ಸಮಾಧಾನದಲ್ಲಿ ಹೋದದ್ದು. ಇಲ್ಲಂದ್ರೆ ನಾನು ಅಲ್ಲೇ ಕೇಳ್ತಿದ್ದೆ, ನಾನು ಆ ಗೂಂಡ ಎಲ್ಲಿದ್ದಾನೆ ಬರ್ಲಿ ಇಲ್ಲಿ ಹೇಳಿಕೊಂಡು. ಅಲ್ಲ ಪ್ರಮೋದ್ ಅವರೇ, ನಿಮ್ಗೆ ಹೆಜಮಾಡಿಯಲ್ಲಿ ನೀವು ಏನ್ ಮಾಡಿದ್ರಿ? ಅಲ್ಲಿ ಬಿಟ್ರ? ಹೌದು, ನಾನು ಅಲ್ಲಿ ಹೋಗಿ ನಿಂತಾಗ ಹೋಗುವಾಗ 25 ರೂಪಾಯಿ ಕೊಟ್ಟೆ. ನಿಜವಾದ ನಮ್ಗೆ ಟೂರಿಸ್ಟ್ ಟ್ಯಾಕ್ಸಿಗೆ ನಮ್ಗೆ 25 ರೂಪಾಯಿ ಮಾತ್ರ. ಬರುವಾದ್ರು ಕೂಡ ನನ್ನ ಹತ್ರ ಕೇಳಿದೆ. ನಾನಾಗ ಹೇಳಿದೆ, ಇದು ಹೊಸ ಗಾಡಿ ನಿಜವಾಗಿ ಇಲ್ಲಿಲ್ಲ, ಹೆಜಮಾಡಿಯಲ್ಲಿ ಕೂಡ ಇದು ಹೊಸ ಗಾಡಿ ನೋಡಿ ಅಲ್ಲಿ ಸ್ಟಿಕ್ಕರ್ ಇದೆ, ಇದಕ್ಕೆ ನೀವು ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಅದೆಲ್ಲ ಅವರಿಗೆ ಅದರಲ್ಲೇ ಲೆಕ್ಕನೇ ಇಲ್ಲ ಅವರಿಗೆ. ಹಾಗಾದ್ರೆ ಇವರು ಗೂಂಡಾಗಿರಿ ಮಾಡುದಲ್ವಾ? ಸರ್ಕಾರ ನಮ್ಗೆ ಯಾವುದೇ ಸರ್ಕಾರ ಇಲ್ಲಿ ಗೂಂಡಾಗಿರಿ ಮನುಷ್ಯರಿಗೆ ಕೊಡುದು ನೋಡಿ. ಇದು ಎಷ್ಟು ಬೇಸರ. ಮನುಷ್ಯನನ್ನು ಒಂದು ಉಗ್ರ ಪ್ರಾಣಿಯಾಗಿ ಮಾಡುವ ಒಂದು ವಿಷಯ ಇದು. ಅವ ಮತ್ತೆ ಸ್ವಲ್ಪ ಟೆಂಪರ್ದವ ಪ್ರಾಣಿ ಆಗ್ತಾನೆ. ಅಲ್ಲಿ ನಿಲ್ಲುವ ಪರಿಸ್ಥಿತಿ, ಹೋಗುವ ಪರಿಸ್ಥಿತಿ. ಕೆಲವರು ಪಾಪ ಮಾಡುವಾಗ ಈ ಟೋಲ್ ನಲ್ಲಿ ನಿಲ್ಲುವಾಗ ಹಿಂದೆ ಮುಂದೆ ಒಳಗೆ ಅಲ್ಲೇ ಬುದ್ಧಿ ಕೊಡ್ತಾರೆ. ಅದು ಕೂಡ ನಷ್ಟ. ಯಾರು ಕೇಳೋರಿಲ್ಲ. ಪೇಪರ್ ಅಲ್ಲಿ ಹಾಕ್ತಾರೆ, ಟಿವಿಯಲ್ಲಿ ಹಾಕ್ತಾರೆ. ಬ್ರಿಡ್ಜ್ ಅನ್ನು ನಾವು ಓಪನ್ ಮಾಡಿದ್ದು, ಮತ್ತೆ ಇದು ರೋಡ್ ಅನ್ನು ನಾವು ಓಪನ್ ನಾಚಿಗೆ ಆಗುದಿಲ್ಲ. ಇಲ್ಲಿಗೆ ಮಾತಾಡ್ಲಿಲ್ಲ. ನಮ್ಮಂತರ ಈ ಬಡವರದ್ದು ದುಡ್ಡು ಮಾಡುದು ಯಾಕೆ ನಾವು ಮಾಡಿದ್ದು ಅಂತ ಹೇಳುದು? ಪಬ್ಲಿಕ್ ನಿಮ್ಮಿಂದಲೇ ನಾವು ಕರೆಕ್ಟ್ ಬಂದು ನಿಮ್ಗೋಸ್ಕರ ನಾವು ತಯಾರು ಮಾಡಿದಂತೆ ಸಂತೋಷ ಅಲ್ವಾ? ನಮಗೂ ಸಂತೋಷ. ಟೋಲ್ ಗೇಟ್ ಕೊಡ್ಲಿಕ್ಕೆ ನಮ್ಗೇನು ಇದಿಲ್ಲ. ಅದೇ ಕೇರಳದಲ್ಲಿ ಹೋಗಿ ಒಮ್ಮೆ ಬರ್ಲಿ ನೀವು. 45 ರೂಪಾಯಿ 60 70 ಕೇರಳದಲ್ಲಿ ಇಲ್ಲ. ಒಂದು ಬ್ರಿಡ್ಜಿಗೆ ಕೂಡ ದಾಟುವಾಗ 10 ರೂಪಾಯಿ. ಅಷ್ಟು ಟೋಲ್ ಗೇಟ್ ತಗೊಳ್ಳೋದಿಲ್ಲ ಅವರು. ಕೇರಳದಲ್ಲಿ ಬುದ್ಧಿವಂತರು ಅವರು, ಬಹಳ ಬುದ್ಧಿವಂತರು.
ಭಾರತ ದೇಶದಲ್ಲಿ ಯಾವ್ದಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದನ್ನು ಫಾಲೋ ಮಾಡೋದು ಅವ್ರು ಒಬ್ಬರೇ, ಕೇರಳದವ್ರು. ನಾವು ಮಾಡುದಿಲ್ಲ. ನಮಗೆ ಇವರಿಗೆ ಗೂಂಡದವರು ಯಾಕೆ ಅಲ್ಲಿ ಈ ಟೂರಿಸ್ಟ್ ನಾವು ಕಟ್ಟಿ ಹೋಗ್ತೇವಲ್ಲ, ಗೂಂಡಗಿರಿ ಯಾಕೆ, ಗೂಂಡದವರು ಯಾಕೆ ಅಲ್ಲಿ ಕೇಳಿ. ಧನ್ಯವಾದಗಳು ಪ್ರಮೋದ್ ಅವರೇ, ತಮ್ಮ ಅಭಿಪ್ರಾಯಗಳಿಗೆ ಥ್ಯಾಂಕ್ ಯು. ಎಸ್, ಇಲ್ಲಿ ಮತ್ತೊಂದು ಪ್ರಶ್ನೆ ಬರುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಬಹುಶಃ ರಸ್ತೆಗಳಿಗೆ ಅವ್ರು ಏನು ಒಂದು ದುಡ್ಡನ್ನು ಕೊಟ್ಟಿರ್ತಾರೋ, ಒಂದಿಷ್ಟು ದುಡ್ಡು ಅಂತ ಹೇಳಿರ್ತಾರೋ, ಇಲ್ಲಿಯೂ ಕೂಡ ಬಹುಶಃ ನೀವು RT ಪ್ರಕಾರ ಅದನ್ನು ತೆಗೆದು ನೋಡಿದರೆ ರಸ್ತೆಗಳಿಗೆ ಆಗುವಂಥ ಖರ್ಚುಗಳಿಗೂ ಮತ್ತು ಅವರು ಕೊಟ್ಟಿರುವಂಥ ಇದಕ್ಕೂ ಕೂಡ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸಗಳೆಲ್ಲ ಇರ್ತದೆ. ಒಂದು ಬಜೆಟನ್ನು ಕೊಟ್ಟಿರ್ತಾರೆ ಇದ್ರ ಮೇಲೆ ಮತ್ತೆ ನೀವು ಟೋಲ್ ಗೇಟ್ ಮೇಲೆ, ಅದರ ಮೇಲೆ ಮತ್ತೆ ಇನ್ನೊಂದು ರೋಡ್ ಟ್ಯಾಕ್ಸ್, ಇದೆಲ್ಲವನ್ನು ಕಟ್ಟಬೇಕು ಅಂತ ಅನ್ನುವಂಥದ್ದು. ಸೊ ಇದೆಲ್ಲ ನೋಡುವಾಗ ಒಂದೆಡೆಯಲ್ಲಿ ಈಗ ಇವರು ಹೇಳಿದಂಥ ಮಾತುಗಳು ಕೂಡ ಅಂದರೆ ಒಂದು ರೀತಿಯ ರೌಡಿಸಮ್ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಅಂದರೆ ಇದು ಬಂದು ಪ್ರವೃತ್ತಿ ಎಲ್ಲಿವರೆಗೆ ಬರಬಹುದು ಅಂತ, ಎಲ್ಲದಕ್ಕೂ ಇದೇ ರೀತಿ ಬರುವಂಥ ಸಾಧ್ಯ. ಅಲ್ಲಲ್ಲಿ ರಸ್ತೆಗಳನ್ನು ಮಾಡೋದು, ಅಲ್ಲಲ್ಲಿ ಒಬ್ಬ ನಿಲ್ಲೋದು, ಟೋಲ್ ಗೇಟ್ಗಳನ್ನು ಸಂಗ್ರಹ ಮಾಡುವಂಥ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕೇವಲ ಇದು ಸುರತ್ಕಲ್ಲೋ ಮತ್ತೊಂದು ಇನ್ನೊಂದೊಂದು ಪ್ರಶ್ನೆ ಅಲ್ಲ, ಎಲ್ಲದಕ್ಕೂ ನಾವು ಗಾವಾಗ್ಬೋದು. ಏನು ಹೇಳ್ತಾ ಇದ್ದೀವಿ? ಅದೇ ಹಿಂದೆಲ್ಲ ಸೇತುವೆ ಇದ್ದಾಗ ಸೇತುವೆ ನಿರ್ಮಾಣದೊಂದು ಕೊಡುವಂತ ಸಂಪ್ರದಾಯ ಇತ್ತು, ಅದಕ್ಕೆ ಒಂದು ಮಿನಿಮಮ್ ಸ್ವಲ್ಪ. ಈಗ ಟೋಲ್ ಗೇಟ್ಗಳು 45, 50, 60, 75 ಆ ರೀತಿಯಾಗಿ ಬರ್ಲಿಕ್ಕೆ ಶುರುವಾಗಿದೆ. ಈಗ ನೈಸ್ ರಸ್ತೆ, ಅವರು ಅಲ್ಲಿ ನೈಸ್ ರಸ್ತೆಗೆ ಏನು ಅವರೇ ಖರ್ಚು ಮಾಡಿ ಪೂರ್ತಿ ಅಲ್ಲಿವರೆಗೆ ಮಾಡಿದ್ದಾರೆ. ಅದು ಹಾಗೆ ಮಾಡಬಾರ್ದಿತ್ತು, ಕೊಡಬಾರ್ದಿತ್ತು. ಇವರಿಗೆ ಮಾಡೋದೇನು ದಾಡಿ ಕೊಟ್ಟಾಗಿ ಮಾಡಿದ್ದಾರೆ. ಆದ್ರೂ ಒಂದ್ ಸ್ವಲ್ಪ ಚೆನ್ನಾಗಿದೆ ರಸ್ತೆಗಳು, ನಾನು ನೋಡಿದ್ದೇನೆ. ಬಟ್ ಈ ರಸ್ತೆಗಳೆಲ್ಲ ನೋಡುವಾಗ ರಸ್ತೆಗಳು, ಇದು ಮಂಗಳೂರಿನ ರಸ್ತೆಗಳಂತೂ ಹದಗೆಟ್ಟೋಗಿದೆ. ಅದೇ ಇಲ್ಲಿಯ ಟೋಲ್ ಗೇಟ್ ಮೊದಲು ಹಾಕುವ ಒಂದು ಪ್ಲಾನ್ ಇರ್ಲಿಲ್ಲ. ಏನು ಈ ರಸ್ತೆಗಳಲ್ಲಿ ಟೋಲ್ ಗೇಟ್ ಇಲ್ಲದೆ ಒಂದು ಪ್ಲಾನ್ ಇತ್ತು. ಅವಾಗ ಏನಾಗಿದೆ, ಸರ್ಕಾರ 99 ಹೇಳಿದಾಗೆ ಅವಾಗ ಸರ್ಕಾರ ತುಂಬಾ ಏನು ನಷ್ಟ ಆಗಿತ್ತು, ಲಾಸ್ ಆಗಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಖಜಾನೆ ಎಲ್ಲ ಖಾಲಿಯಾಗಿತ್ತು. ಅವಾಗ ಈ ಸರ್ಕಾರಿ ಒಡೆತನದಲ್ಲಿರುವಂತಹ ಸಂಸ್ಥೆಗಳನ್ನ ಏನು ಖಾಸಗಿಯವರಿಗೆ ಕೊಡುವಂತ, ಅಂದ್ರೆ ಹೂಡಿಕೆ, ಅದರಲ್ಲಿ ಶೇರ್ ಅದನ್ನ ಮಾಡುವಂತ ಪ್ರಕ್ರಿಯೆಯನ್ನ ದೊಡ್ಡ ಮಟ್ಟದಲ್ಲಿ ಆರಂಭಿಸಿತು. ಅವಾಗ ಅದನ್ನ ವಿರೋಧ ಮಾಡಿದವರು ಎಡಪಕ್ಷಗಳು. ಅವರು ಅದನ್ನ ಆ ರೀತಿ ಸರ್ಕಾರ ಇದನ್ನ ಮಾಡಬಾರ್ದು, ಏನು ಸರ್ಕಾರದ ಸ್ವತ್ತುಗಳನ್ನ ಹಾಗೆ ಖಾಸಗೀಕರಣಕ್ಕೆ ಮಾಡಬಾರ್ದು ಅಂತ ಹೇಳಿದಕ್ಕಾಗಿ ಆಯ್ತು ನಾವು ಮಾಡೋದಿಲ್ಲ, ನಾವು ಟೋಲ್ ಹಾಕ್ತೇವೆ ಹೇಳಿ ಟೋಲ್ ಹಾಕಿದ್ರು. ಅಂದ್ರೆ ಎಲ್ಲಿ ಹೋದ್ರು ಲಾಸ್ ಜನರಿಗೆ ಆಗ್ತದೆ. ಅಂದ್ರೆ ಅದು ಅವರು ಏನು ಬಂಡವಾಳ ಖಾಸಗಿಯವರಿಗೆ ಮಾಡಿದ್ರು ಲಾಸ್ ಆಗ್ತದೆ ಹೇಳಿಕ್ಕೆ ಅದಲ್ಲ. ಒಳ್ಳೆ ಕಂಪನಿಗಳು ಕೆಲವೊಮ್ಮೆ ಒಳ್ಳೇದು ಆಗ್ಬಹುದು, ಹೇಳಿಕ್ಕೆ ಆಗುದಿಲ್ಲ. ಅಂದ್ರೆ ಸರ್ಕಾರ ಅಂತ ಹೇಳಿದ್ರೆ ಕೆಲವರು ನಷ್ಟದಲ್ಲಿ ಇರುವಂತದ್ದು. ಅದು ಹತ್ರ ಏನಾಯ್ತು ಹೇಳಿದ್ರೆ ಬಾಣಲೆಯಿಂದ ಬೆಂಕಿಗೆ ಅಂತ ಬಿದ್ದಂತ ನಮ್ಮ ಅಂದ್ರೆ ಈಗ ಪರಿಸ್ಥಿತಿ ಹೇಳಿದ್ರೆ ನಾವು ನೇರವಾಗಿ ಅದರ ಸಮಸ್ಯೆಗಳನ್ನ ಇಲ್ಲಿ ಅನುಭವಿಸ್ತಾ ಇದ್ದೇವೆ. ಎಸ್, ಪುರುಷೋತ್ತಮ ಚಿತ್ರಭಟ್ ಏನು ಹೇಳ್ತೀರಿ? ಅಂದರೆ ಈ ರೀತಿಯಾದ ಪರಿಸ್ಥಿತಿಗಳು ಬಂದಾಗ, ಅಂದರೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡ್ತೇವೆ, ಎಲ್ಲವೂ ಕೊಡ್ತೇವೆ, ಮತ್ತೆ ಇದೇ ರೀತಿಯಲ್ಲಿ ಟೋಲ್ ಗೇಟ್ ಏನು ಮಾಡಬೇಕಾಗಿದೆ ಅಂತ ಜನ ಪ್ರಶ್ನೆ ಮಾಡಬೇಕಾ? ಜನ ಸಂಘಟಿತರಾಗಬೇಕಾ? ಒಂದೆಡೆಯಲ್ಲಿ ಹೋರಾಟ ಮಾಡುವವರ ಬಗ್ಗೆಯೂ ಕೂಡ ಸಂಶಯ ಇದೆ. ಈ ಹೋರಾಟ ಮಾಡೋರನ್ನ ಹೇಗೆ ನಂಬೋದು ಅಂತ, ನಾಳೆ ಹೋಗಿ ಮತ್ತೆ ಅವರು ಸುಮ್ಮನಾಗಿ ಬಿಡ್ತಾರೆ ಅಂತ ಅನ್ನುವಂಥದ್ದು, ಈ ಒಂದು ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಜನ ಬಂದಿರುವಂಥದ್ದು. ಹೋರಾಟಗಾರಿಗೆ ಆಫರ್ ಬರಬಹುದು, ನಿಮ್ಮ ಕಾರ್ಯಗಳಿಗೆಲ್ಲ ಫ್ರೀ ಮಾಡುವಂತ ಬಂದಿರಬಹುದು. ಎಸ್, ಪುರುಷೋತ್ತಮ ಚಿತ್ರವರೇ ಏನು ಹೇಳಿ? ಹಾಗೆ ಈಗ ಯಾವುದೇ ಒಂದು ಯೋಜನೆ ಮಾಡಬೇಕಿದ್ರೆ ಒಂದು DPR ಅಂತ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ. ಒಂದು ಇಲ್ಲಿ BC ರೋಡಿಂದ ಮುಕ್ಕಕ್ಕೆ ಒಂದು ರಸ್ತೆ ಆಗಬೇಕು, ಇಷ್ಟು ಆಗಲ್ಲ, ಇಷ್ಟು ಅಂತ ಹೇಳಿ ಇಷ್ಟು ಖರ್ಚಾಗ್ತದೆ, ಅದಕ್ಕೆ ಬಜೆಟ್ ಅಲ್ಲಿ ಪ್ರೊವಿಷನ್ ಇದೆ ಅಂತ ನೋಡ್ತಾರೆ. ಈ ಉದಾಹರಣೆಗಳು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಯಾವುದೊಂದು ರಸ್ತೆ ಆಗಬೇಕು ಅಥವಾ ಯಾವುದೊಂದು ಬಿಲ್ಡಿಂಗ್ ಆಗಬೇಕು, ಏನಾಗಬೇಕು, ಸೊ ಇಷ್ಟಿಷ್ಟು ಕೋಟಿ ಆಗ್ತದೆ ಅಂತ ಹೇಳಿ ಅನುದಾನದ ಕೊರತೆ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳು ಇರ್ಬೋದು, ಖರ್ಚು ಮಾಡ್ಲಿಕ್ಕೆ ಆಗದೆ ಇರುವಂತದ್ದೆಲ್ಲ ಇರ್ಬೋದು. ಆವಾಗ ಕೆಲವು BOT ಪ್ರಾಜೆಕ್ಟ್ ಅಲ್ಲಿ ಕೊಡುವಂಥದ್ದಿದೆ, ಅಂದ್ರೆ ಒಬ್ಬ ಖಾಸಗಿ ಅಥವಾ PPP ಮಾದರಿಯಲ್ಲಿ ಕೊಡುವಂಥದ್ದಿದೆ. ಇಷ್ಟು ವರ್ಷ ಕಾಲ ಒಬ್ಬ ಪ್ರೈವೇಟ್ ನವನಿಗೆ ಕೊಟ್ಟು ಅವನು ಇನ್ವೆಸ್ಟ್ ಮಾಡಿ ಅವನ ಬಿಲ್ಡಿಂಗ್ ಎಲ್ಲ ಮಾಡಿ ಅದನ್ನು ಅವನೇನೋ ಫೀಸಾ ಏನೋ ತಕೊಂಡು, ಈಗ ಪಬ್ಲಿಕ್ ಟಾಯ್ಲೆಟ್ ಎಲ್ಲ ತಗೊಳ್ತಾರೆ, ಮೇಂಟೆನೆನ್ಸ್ ಅಂತ ಅವನು 2 ರೂಪಾಯಿ 3 ರೂಪಾಯಿ ತಗೊಳ್ತಾನೆ. ಆ ರೀತಿ ಸಿಸ್ಟಮ್ ಎಲ್ಲ ಇದೆ. ಇವರು ಜಿತೇಂದ್ರ ಹೇಳಿದಾಗೆ ಒಳ್ಳೆ ಸರ್ವಿಸ್ ಕೊಟ್ಟು ಒಳ್ಳೆ ರೀತಿಯ ಸವಲತ್ತೆಲ್ಲ ಕೊಟ್ರೆ ಟೋಲ್ ಕೊಡುವುದಕ್ಕೆ ಏನು ಜನ ಹಿಂಜರಿಲಿಕ್ಕಿಲ್ಲ. ಇದು ಒಂದು ರೀತಿ ಅಲ್ಲಿ ಅವರ ಗೂಂಡ ವರ್ತನೆ, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡುವಾಗ ಅಲ್ಲ, ಹಾಗಿದ್ರೆ ನಮ್ಗೆ ನಮ್ಮ ರೋಡ್ ಟ್ಯಾಕ್ಸ್ ಏನ್ ಮಾಡ್ತೀರಿ ಅಂತ ಹೇಳಿ ಅವರು ಯಾವುದಕ್ಕೆ ಖರ್ಚಾಗ್ತದೆ? ಹಸಿದ ಹೊಟ್ಟೆಗೆ ಕಾಸಿನ ಅಲ್ಲ, ಇದು ಅಲ್ಲ, ಅದು ಏನಂತ ಹೇಳಿದ್ರೆ ರೋಡ್ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡಿ, ಇದು ಏನು ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು
ಮತ್ತೆ ಗುತ್ತಿಗೆದಾರರ ಒಂದು ಅನೈತಿಕ ಒಪ್ಪಂದ ಅಂತ ಹೇಳ್ಬೋದು. ಒಬ್ಬನಿಗೆ ದುಡ್ಡು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡುದು. ಇವಾಗ ಖಾಸಗಿಯವರಿಗೆ ರಸ್ತೆ ನಿರ್ಮಾಣಕ್ಕೆ ಕೊಟ್ಟಿದ್ದಂತ ಹೇಳಿದ್ರೆ ಅವನಿಗೆ ದುಡ್ಡು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಅವನ ಹತ್ರ ಎಷ್ಟೋ ಬಂಡವಾಳ ಇರ್ಬೋದು, ಕೋಟಿಗಟ್ಟಲೆ ಬಂಡವಾಳ ಹಾಕ್ಲಿಕ್ಕೆ ಅವನು ತಯಾರಿದ್ದಾನೆ. ಇದೀಗ ಬಂಡವಾಳ ಶಾಹಿಗಳ ರಸ್ತೆ ಅಂತ ಆಗಿದೆ. ಅವನು ಎಷ್ಟೋ ಕೋಟಿ ಸುರಿದು ರಸ್ತೆ ಮಾಡ್ತಾನೆ, ಅಷ್ಟು ಕೋಟಿ ಟೋಲ್ ತಕೊಳ್ತಾನೆ. ಅದರಲ್ಲಿ ಸ್ವಲ್ಪ ಪಾಲು ಅಧಿಕಾರಿಗಳಿಗೆ, ಸ್ವಲ್ಪ ಪಾಲು ರಾಜಕಾರಣಿಗಳಿಗೆ, ಸ್ವಲ್ಪ ಬಾಕಿದು ಮುಕ್ಕಾಲು ಪಾಲು ಅವನು ಇಟ್ಟುಕೊಂಡು ಮಾಡುವಂತ ಒಂದು ವ್ಯವಸ್ಥೆ. ಸ್ವಲ್ಪ ಗುಂಡ ಅದು ಗುತ್ತಿಗೆ ತಕೊಂಡವನು ದೊಡ್ಡ ಮಟ್ಟದ ಗುತ್ತಿಗೆದಾರ. ಇಲ್ಲಿ ಸ್ಥಳೀಯರಾಗಿ ಯಾರು ಸ್ವಲ್ಪ ಬಲಶಾಲಿಗಳಿದ್ದಾರೆ, ಸ್ಥಳೀಯವಾಗಿ ಅವರ ಪಡೆಗಳು ಹಿಂಬಾಲಕರು ಯಾರು ಜಾಸ್ತಿ ಇದ್ದಾರೆ ಅಂತವ್ರಿಗೆ ಬೇರೆ ಬೇರೆಯವರಿಗೆಲ್ಲ ಆಫರ್ ಬಂದಿತ್ತು, ನೀವು ತಕೊಳ್ತೀರಾ ಅಂತ. ಕೆಲವರೆಲ್ಲ ಹಿಂಜರಿದ್ರು, ಆದ್ರೂ ಕೆಲವರೆಲ್ಲ ತಕೊಂಡಿದ್ದಾರೆ ದುಡ್ಡಿನ ಆಸೆಗೆ, ಏನೋ ಬೇರೆ ಬೇರೆ ಕಾರಣಕ್ಕೆ ತಕೊಂಡಿದ್ದಾರೆ. ಮತ್ತೆ ಸ್ಥಳೀಯರಿಗೆ ಟೋಲ್ ಕೊಡುದಿಲ್ಲ ಅಂತ ಹೇಳಿ ಈ ಹೋರಾಟವನ್ನು ಹತ್ತಿಕ್ಲಿಕ್ಕಾಗಿ, ಅಂದ್ರೆ ಸ್ಥಳೀಯರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬಾರ್ದು, ಹೋರಾಟ ಮಾಡಬಾರ್ದು, ನಿಮಗೆ ಫ್ರೀ, ನೀವು ಮಾತಾಡಬೇಡಿ, ಉಡುಪಿಯಿಂದ ಬಂದವರು ಕೊಡ್ಲಿ, ಆ ಕಡೆ ತಲಪಾಡಿಯಿಂದ ಬಂದವರು ಕೊಡ್ಲಿ, ನೀವು ಮಂಗಳೂರಿನವರು ಕೊಡಬೇಡಿ, 19 ಇದ್ದವರು ಕೊಡಬೇಡಿ, KA20 ಇದ್ದವರು ಕೊಡಿ, KA21 ಇದ್ದವರು ಕೊಡಿ. ಯಾಕೆಂದ್ರೆ ನಮ್ಮನ್ನು ಹೋರಾಟದಿಂದ ಅದೇ ನಾನು ಹೇಳುದು, ಹೊರ ಜಿಲ್ಲೆಯವರು ಬಂದಾಗ ಪಾಪ ಅವರಿಗೆ ಏನ್ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕನ್ನಡದಲ್ಲಿ ಮಾತಾಡಿದ್ರು, ತಮಿಳಿನಲ್ಲಿ ಮಾತಾಡಿದ್ರು, ಇವನು ರೆಡಿ ಆಗ್ತಾನೆ ಆಗ್ಲಿ ಊರ್ದಾಯ ಎತ್ತು ಅಂತ. ಏನ್ ಹೇಳ್ತೀರಿ? ನಮಗೆ ಅದು ಅಮಿಷ ಅಂತ ಹೇಳ್ಬೋದು, ಯಾವ್ದು 19 ಅವರಿಗಿಲ್ಲ ಅಂತ ಅಮಿಷ ಅಂತ. ಈ ಗೂಂಡಾಗಿರಿ ಏನಿದೆ, ಅವರಾಗ ಪ್ರಮೋದ್ ಅವರು ಹೇಳಿದರು, ಇದನ್ನು ನಾನು ಹಿಂದೆ ಅಲ್ಲಿ ಒಂದು ಖಾಸಗಿ ಬಸ್ ನಿರ್ವಾಹಕನಿಗೆ ಎಳೆದು ಹೊಡೆದ್ರು. AB ಇಬ್ರಾಹಿಂ ಅವರು ಜಿಲ್ಲಾಧಿಕಾರಿ ಆಗಿದ್ದರು. ಆಗಲೇ ನಾವು ಬೆಳಿಗ್ಗೆ ಅಲ್ಲಿ ಇನ್ಸಿಡೆಂಟ್ ಆಯ್ತದೆ, ಮಧ್ಯಾಹ್ನ ನಾವು ಅವ್ರ ಹತ್ರ ಬಂದಾಗ ಅವ್ರು ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್ ಕರೆದ್ರು. ಆಗ ಇದೇ ಕಾಂಟ್ರಾಕ್ಟರ್ ಇದ್ದರು, ಈಗ ಇದ್ದ ಕಾಂಟ್ರಾಕ್ಟರ್ ಇದ್ದರು. ಅಲ್ಲಿ ಒಂದು ತೀರ್ಮಾನ ಆಗಿತ್ತು, ಯಾವುದೇ ಕಾರಣಕ್ಕಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತ ಯಾವುದೇ ಕೇಸ್ಗಳಿಲ್ಲದಂಥವರು ಇರಬೇಕು, ಅದಕ್ಕೆ ಪೊಲೀಸ್ ವೆರಿಫಿಕೇಶನ್ ಆಗಬೇಕು, ಅಂತವರಿಗೆ ಮಾತ್ರ ಅಲ್ಲಿ ಕೆಲಸ ಕೊಡಬೇಕು. ಅವರು 24 ಗಂಟೆ ಯೂನಿಫಾರ್ಮ್ ಅಲ್ಲಿ ಇಡಬೇಕು, ಅವರ ಬ್ಯಾಜಿಗಳನ್ನ ತೋರಿಸುವಂತ ರೀತಿಯಲ್ಲಿ ಇರಬೇಕು, ಮತ್ತು ಟೋಲ್ ಗೇಟ್ ಅಲ್ಲಿ ಅವನು ಒಬ್ಬನಲ್ಲದೆ ಬೇರೆ ಯಾರು ಇರಬಾರ್ದು, ಅದಕ್ಕೆ ವ್ಯವಸ್ಥೆಗಳನ್ನ ಮಾಡಿರ್ಬೇಕು ಅಂತ. ಅದು ಇವತ್ತು ಯಾವುದು ಕೂಡ ಅದು ಕೇವಲ ಸುರತ್ಕಲ್ಗೆ ಮಾತ್ರ ಅಲ್ಲ, ಅದು ತಲಪಾಡಿಯಲ್ಲಿ ಇದೆ. ಬಂದಾಗ ಅಲ್ಲಿ ಬಹಳ ಚೆನ್ನಾಗಿದ್ದಾರೆ ಅವ್ರು ನೋಡೋರು. ನೋಡಿ ಇವ್ರು ಎಲ್ಲಿಂದ ಬರ್ತಾರೆ ಅಂತ ಗೊತ್ತಾಗುದಿಲ್ಲ, ಎಲ್ಲೋ ದೂರದಲ್ಲಿ ಒಂದು ಬೆಲ್ ಹೊಡಿದ್ದಾರೆ. ನೋಡಿ, ನಾನು ಒಂದು ಕಳೆದ ವರ್ಷ ಅಲ್ಲಿ ನನ್ನ ಒಂದು ಟ್ಯಾಕ್ಸಿ ಕಾರನ್ನು ನಾನು ಹಳೆಯಂಗಡಿಯವರೆಗೆ ಹೋಗಿದ್ದೆ. ಅಲ್ಲಿಂದ ವಾಪಸ್ ಹೋಗುವಾಗ ಹೇಳಿದೆ, ನಾನು ಒಂದು ಯೂನಿಯನ್ ಸ್ಟಿಕ್ಕರ್ ಇತ್ತು, ಅಲ್ಲ ನಿಮ್ಮ ಆ ಯೂನಿಯನ್ಗೆ ಇಲ್ಲ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಲೇಟ್ ಆಯ್ತು, ಮಗುವನ್ನ ಶಾಲೆ ಬಿಡಬೇಕಿತ್ತು. ನಾನು ಹೇಳಿ ಈಗ 10 ನಿಮಿಷದಲ್ಲಿ ನಾನು ಬರ್ತೇನೆ, ಬರುವಾಗ ವಸೂಲಿ ಮಾಡಿ ನೀವು ಅಂತ ಹೇಳಿದ್ರು. ನನಗೆ ಗಲಾಟೆ, ಮಗುವನ್ನ ಶಾಲೆಗೆ ಬಿಡಬೇಕಿತ್ತು. ನಾನು ವಾಪಸ್ ಬಂದಾಗ ಹೇಳಿದ್ರು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ, ಎಲ್ಲ ಅಡ್ಡ ಇದಿಟ್ರು. ನಾನು ಯಾರು ಏನು ಅಂತ ಹೇಳಿಲ್ಲ, ಎಲ್ಲ ಚೇರಲ್ಲಿ ಇಟ್ಟು ಕೂತ್ಕೊಂಡ್ರು. ನಾನು ಹೇಳಿದೆ, ಡೋರಲ್ಲಿ ಲಾಕ್ ಮಾಡಿದೆ, ಮಳೆ ಬರ್ತಾ ಇತ್ತು, ಕೊಡೆ ಬಿಡಿಸ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋದೆ. ಅಲ್ಲಿ ಹೋದಾಗ ಪೊಲೀಸ್ನವರು ಇವರೆಲ್ಲ ಒಟ್ಟಿಗೆ ಬಂದರು. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಹೇಳಿದ್ರು, ಗಾಡಿ ಟೋಲ್ ಗೇಟ್ ಪೊಲೀಸರು. ನಾನೇ ಪೊಲೀಸ್ನವ್ರ ಹತ್ರ, ನೀವು ಯೂನಿಫಾರ್ಮ್ ಹಾಕಿದ್ರಿ ಪೊಲೀಸ್ನವರು ಅಂತ ಗೊತ್ತಾಗ್ತದೆ, ಇವ್ರು ಯಾರು ಅಂತ ಹೇಳಿ. ಅವ್ರ ನಂತರನೇ ಕಾಣ್ತಾ ಇಲ್ವ ನಿಮ್ಗೆ? ಅವರು ಟೋಲ್ ಸಂಗ್ರಹ ಮಾಡುವವರು, ಟೋಲ್ ಗೇಟ್ ಅಲ್ಲಿ ಇರುವಂತ ಸಿಬ್ಬಂದಿಗಳ ತರ ಕಾಣ್ತದೆ ನಿಮ್ಗೆ? ಇದು ಏನು? ಇದು ನಿಮ್ಗೆ ಗೊತ್ತಿಲ್ವಾ? ಸುರತ್ಕಲ್ ಪೊಲೀಸ್ ಸ್ಟೇಷನ್ ಅವರಿಗೆ ಗೊತ್ತಿಲ್ವಾ ಪೊಲೀಸ್ ವೆರಿಫಿಕೇಶನ್ ಆಗಬೇಕು ಅಂತ? ಆ ರೀತಿ ಅಲ್ಲಿ ಗೂಂಡಗಳು ಇದ್ದಾರೆ, ಅಲ್ಲಿ ಏನೋ ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಯೂನಿಫಾರ್ಮ್ ಹಾಕೋದಿಲ್ಲ, ಬ್ಯಾಗ್ ತೋರಿಸೋದಿಲ್ಲ. ಎಷ್ಟು ಜನ ಇದ್ದಾರೆ ಅಲ್ಲಿ? ಅದನ್ನ ನೀವು ನೋಡಿದ್ದೀರಾ? ನೀವು ಅದನ್ನ ನೋಡ್ಬಿಟ್ಟು ಅದಕ್ಕೆ ಆಮೇಲೆ ಅವ್ರು ಹೇಳಿದ್ರು, ನೀವು ಬಂದು ಕಂಪ್ಲೇಂಟ್ ಕೊಡಿ ಅಂತ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸ್ವಲ್ಪ ದಿನ ಮಾಡಿದ್ರು, ಮತ್ತೆ ಅದೇ ಆಯ್ತು. ಗಾಡಿಗಳಿಗೆ ಹೊಡಿಯುವಂಥದ್ದು, ಬಡಿಯುವಂಥದ್ದು. ಇದು ಅಂದ್ರೆ ಒಂದು ಮಂಗಳೂರಿಗೆ ಬರುವಂತವನಿಗೆ ಈ ರೀತಿಯ ಒಂದು ಮಂಗಳೂರನ್ನ ಕಾಲಿಡುವಾಗಲೇ ಈ ರೀತಿಯ ವಾತಾವರಣ ಮಂಗಳೂರನ್ನ ಯಾವ ರೀತಿಯಲ್ಲಿ ತಿಳ್ಕೊಳ್ಬಹುದು? ಓಕೆ, ಈಗ ಕೊನೆಯದಾಗಿ ಇವತ್ತಿನ ಈ ಪ್ರತಿಭಟನೆ ನಡೆದ ಮುಂದೆ ಏನು ಅಂದ್ರೆ ಈ ಕಿರಿಕಿನಿಂದ ನಾವು ಹೊರ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಮತ್ತೆ ಹೋರಾಟಗಳು ಮಾಡಬೇಕಾಗುತ್ತೆ? ನೋಡಿ, ನಾವು ಈಗ ಈ ಸುರತ್ಕಲ್ ಹೋರಾಟ ಸಮಿತಿಯಿಂದ ನಾವು ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಹೇಳಿಕ್ಕಾಗುದು. ಆದ್ರೆ ಸುರತ್ಕಲ್ ಟೋಲ್ ಗೇಟ್ ಏನು ಅಂತ ಇದೆ, ಅದು ಸಂಪೂರ್ಣ ಅಕ್ರಮ. ಅದಕ್ಕೆ ಯಾವುದೇ ಕಾನೂನು ಬಲ ಇಲ್ಲ. ಹಾಗಾಗಿ ಅದನ್ನ ಮುಚ್ಚಬೇಕು, ಅದನ್ನ ರದ್ದುಪಡಿಸಬೇಕು. ಆ ರೀತಿಯ ಒಂದು ಹೋರಾಟವನ್ನ ನಾವು ಮತ್ತೆ ತೀವ್ರಗೊಳಿಸ್ತೇವೆ. ನಾವು ಮತ್ತೆ ಇವತ್ತು ನಾವು ಹೇಳಿದೆ, ವಾರದ ಒಳಗಡೆ ಈ ಒಂದು ಸುರತ್ಕಲ್ ಟೋಲ್ ಗೇಟ್ ನ ವಿಚಾರದಲ್ಲಿ ಇತ್ಯರ್ಥ ಆಗದಿದ್ರೆ ನಾವು ಅನಿರ್ದಿಷ್ಟಾವಧಿ ಈ ಟೋಲ್ ಗೇಟ್ ರದ್ದುಪಡಿಸುವವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ, ತೀವ್ರಗೊಳಿಸ್ತೇವೆ ಖಂಡಿತ. ಮತ್ತು ಈ ಟೋಲ್ ಗೇಟ್ ನ ಬಂದ್ ಮಾಡುವವರೆಗೆ ನಮ್ಮಲ್ಲಿ ಎಷ್ಟು ಶಕ್ತಿ ಇರ್ತದೆ, ಆ ಶಕ್ತಿ ಇರೋ ತನಕ ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಈ ಹೋರಾಟವನ್ನು ಮುನ್ನಡೆಸ್ತೀವಿ. ಏನ್ ಹೇಳ್ತಾರೆ ಪುರುಷೋತ್ತಮ ಚಿತ್ರ? ಈಗ ಇಮ್ತಿಯಾಜ್ ಏನ್ ಹೇಳಿದ್ರೆ ಅದಕ್ಕೆ ನಂದು ಕೂಡ ಸಹಮತ. ಯಾಕಂದ್ರೆ ನಾನು ಕೂಡ ಕೋರ್ ಕಮಿಟಿಯಲ್ಲಿದ್ದೇನೆ. ನಮ್ಮ ಎಲ್ಲರದ್ದು ಸಾಮೂಹಿಕ ಒಂದು ನಿರ್ಧಾರ ಅದು.
ಒಂದು ವಾರದ ನಂತರ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳುದು. ಅಂತೂ ಇಂತೂ ನಮ್ಮ ಒಂದೇ ಬೇಡಿಕೆ ಆ ಟೋಲ್ ರದ್ದುಗೊಳ್ಬೇಕು. ಅದು ಯಜಮಾಡಿ ಹತ್ರ ವಿಲೀನ ಮಾಡಲಿ ಅಥವಾ ಟೋಲ್ ರದ್ದುಗೊಳ್ಳಿ. ಅಂತೂ ಸುರತ್ಕಲ್ ಜನರಿಗೆ ಟೋಲ್ ಗೇಟ್ ಅಲ್ಲಿ ಇರಬಾರ್ದು. ಜಿತೇಂದ್ರ ಅವರೇ, ಸಂಸದ ನಳಿನ್ ನ್ಯಾಷನಲ್ ಹೈವೇಲಿ ಅಚ್ಚೆ ದಿನ ಬರ್ಬೋದಾ ಅಂತ? ಅದೇ ಸಂಸದ ನಳಿನ್ ಕುಮಾರ್ ಕಟೀಲ್ ಹತ್ರ ಈ ವಿಷಯವನ್ನ ನಾನು ಮಾತಾಡಿದೆ. ಅದಕ್ಕೆ ಹೇಳಿದ್ರು ಯಾರಿಗೂ ಟೋಲ್ ತಗೊಳ್ಬಾರ್ದು ಅಂತ, ರಸ್ತೆ ರಿಪೇರಿ ಆಗುವವರೆಗೆ ಯಾರಿಗೂ ಟೋಲ್ ತಗೊಳ್ಬಾರ್ದು ಅಂತ ನಾನು ಹೇಳಿದ್ದೇನೆ, ಮೀಟಿಂಗ್ ಅಲ್ಲೂ ಹೇಳಿದ್ದೇನೆ. ಆಮೇಲೆ ಸುರತ್ಕಲ್ ಟೋಲ್ ಗೇಟ್ ನ ತೆಗಿಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ, ಆದಷ್ಟು ಶೀಘ್ರದಲ್ಲಿ ಅದನ್ನ ತೆಗಿತಾರೆ. ಹಾಗಾಗಿ ನೀವು ಸ್ವಲ್ಪ ಕಾಯ್ಬೇಕು ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಆ ದಿನಗಳಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಒಂದ್ ನಿಮಿಷ, ಇವರು ಹೇಳಿದಕ್ಕೆ ಜುಲೈ 15 ತಾರೀಕು ಬಹುಶಃ ಸುರತ್ಕಲ್ಗೆ ಬಂದಿದ್ರು ಹೆದ್ದಾರಿಯನ್ನ ಪರಿಶೀಲನೆ ಮಾಡಿ. ಆಗ ಬಂದಾಗ ಪತ್ರಕರ್ತರೇ ಪ್ರಶ್ನೆಯನ್ನು ಕೇಳಿದ್ರು, ಸುರತ್ಕಲ್ ಟೋಲ್ ಗೇಟ್ ಯಾವಾಗ ಮುಚ್ಚುತ್ತದೆ ಅನ್ನುವುದು ಸಂಸದ ನಳಿನ್ ಕುಮಾರ್ ಕಟೀಲ್ ಕೇಳಿದ್ರು. ಅದಕ್ಕೆ ಹೇಳಿದ್ರು 30ನೇ ತಾರೀಕುವರೆಗೆ ಅವರಿಗೆ ಕಾಂಟ್ರಾಕ್ಟ್ ಇದೆ, ಶೀಘ್ರದಲ್ಲಿ ಅದು ಕಾಂಟ್ರಾಕ್ಟ್ ಮುಗಿದ ತಕ್ಷಣ ಅಲ್ಲಿ ಅವ್ರು ಮಾಡಿದೇನು ಮತ್ತೆ ಅದನ್ನು ರಿನ್ಯೂವಲ್ ಮಾಡಿ ಕೊಟ್ಟಿದ್ದಾರೆ. ಅವರ ಮಾತನ್ನು ನಂಬುವಂತ ಪರಿಸ್ಥಿತಿಯಲ್ಲಿ ನಾವು ಈ ಹೋರಾಟ ಸಮಿತಿಯವರಂತೂ ಖಂಡಿತ ಇಲ್ಲ, ಜಿತೇಂದ್ರ ಕುಂದೇಶ್ ಅವರು ಕೂಡ ನಂಬಾರದು ಪತ್ರಕರ್ತರಾಗಿ. ಅದನ್ನ ನಾವು ಆಶಾವಾದಿಗಳಾಗಿದ್ದೇವೆ. ಅಲ್ಲ, ಇವತ್ತಿನ ಪತ್ರಿಕೆಯಲ್ಲಿ ಪುನಃ ಬಂದಿತ್ತು, ನಾನು ಅದು ಯಜಮಾನಿ ಟೋಲ್ ಗೇಟ್ಗೆ ವಿಲೀನ ಮಾಡಲಿಕ್ಕೆ ಒಪ್ತಾ ಇಲ್ಲ, ಯಾಕಂದ್ರೆ ಅಲ್ಲಿಗೆ ಅವರಿಗೆ ಟೋಲ್ ಫೀಸ್ ಜಾಸ್ತಿ ಆಗ್ತದೆ, ಅದನ್ನು ರದ್ದು ಮಾಡಲಿಕ್ಕೆ ಇದು ಮಾಡ್ತೇನೆ ಅಂತ. ಅದು ಸಾಧ್ಯವೂ ಆಗುದಿಲ್ಲ, ಸಾಧ್ಯವೂ ಇಲ್ಲ. ಇರಲಿ, ಪುರುಷೋತ್ತಮ ಚಿತ್ರಾಪುರವರಿಗೂ ಜಿತೇಂದ್ರ ಅವರಿಗೂ ಧನ್ಯವಾದಗಳು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಕ್ಕಾಗಿ. ವೀಕ್ಷಕರೇ, ಬಹುಶಃ ಹೋರಾಟ ಪ್ರತಿಭಟನೆಗಳು ನಡೆದಿದೆ. ಯಾವತ್ತೂ ಕೂಡ ಒಂದಷ್ಟು ಅಂದರೆ ಮಗು ಅಳದೇ ಇದ್ದರೆ ತಾಯಿ ಹಾಲು ಕೊಡುವುದಿಲ್ಲ ಅಂತೆ. ಹಾಗಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ, ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಹಾಗೆ ಅಂತನ್ನುವಂಥದ್ದು ವಿಶ್ವಾಸಗಳನ್ನು ಅವರನ್ನು ಕೊಡ್ತಾ ಇದ್ದಾರೆ. ನೋಡೋಣ ಏನಾಗ್ಬೋದು ಮುಂದೆ. ಹೈವೇಯಲ್ಲಿ ಅಚ್ಚೇ ದಿನ ಬರಬಹುದೇ, ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.